ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्यं नारायणं नमस्कृत्यं नरं चैव नरोत्तमं नरं चैव नरोत्तमं देवीं सरस्वतीं व्यासं देवीं सरस्वतीं ततो जयमुदीरये। मुदीरयेत्। अष्टप्रायेषु अभद्रेषु अभद्रेषु नित्यं भागवत सेवया भागवत सेवया प्रति उत्तमा श्लोके भगवती श्लोके भक्तिर्भवति नैष्टिकी। भक्ति नैष्ठिकी। कृष्णाय वासुदेवाय कृष्णाय वासुदेवाय देवकी नन्दनाय च देवकी नन्दनाय च नन्दगोपकुमाराय गोपकुमाराय गोविन्दाय नमो नमः। गोविंदाय नमो नमः। जय श्री कृष्ण जय चैतन्य श्री कृष्ण प्रभु श्री चैतन्य कृष्ण प्रभु चैतन्य प्रभु नित्यानंद गदाधर श्री सगदाधरा श्रीवासादि गौरभक्तवृंद। हरे कृष्णा कृष्ण कृष्ण राम हरे राम 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 हरे राम 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 हरे हरे। हरे कृष्णा कृष्ण कृष्ण हरे हरे राम 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 हरे हरे। हरे कृष्णा कृष्ण कृष्ण हरे हरे राम राम हरे हरे। Yes. So 23ನೇ ಶ್ಲೋಕ ಅಲ್ವಾ? ಹೌದು ಮಾತಾಜಿ. ಪಿತಾಮಹ ಸಮಃ ಸಾಮ್ಯೇ ಸಮಃ ಸಾಮ್ಯೇ ಪ್ರಸಾದೇ ಗಿರಿಶೋಪಮಃ ಆಶ್ರಯಃ ಸರ್ವಭೂತಾನಾಂ ಸರ್ವಭೂತಾನಾಂ ಯಥಾ ದೇವೋ ರಮಾಶ್ರಯಃ ರಮಾಶ್ರಯಃ ಪಿತಾಮಹ ಸಮಃ ಸಾಮ್ಯೇ ಸಮಃ ಸಾಮ್ಯೇ ಪ್ರಸಾದೇ ಗಿರಿಶೋಪಮಃ ಗಿರಿಶೋಪಮಃ ಆಶ್ರಯಃ ಸರ್ವಭೂತಾನಾಂ ಸರ್ವಭೂತಾನಾಂ ಯಥಾ ದೇವೋ ರಮಾಶ್ರಯಃ ರಮಾಶ್ರಯಃ ಯಾರು ಓದ್ತೀರಿ? ಎಸ್ ನಮಿತಾ ಅವರೇ ಓದ್ತೀರಾ? ಮಾತಾಜಿ ಓದ್ತೀನಿ ಮಾತಾಜಿ. ಪಿತಾಮಹ ಸಮಃ ಸಾಮ್ಯೇ ಪ್ರಸಾದೇ ಗಿರಿಶೋಪಮಃ ಆಶ್ರಯಃ ಸರ್ವಭೂತಾನಾಂ ಯಥಾ ದೇವೋ ರಮಾಶ್ರಯಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಸ್ ವೈ ಎನ್ ನಾಗರಾಜ್ ಪ್ರಭುಜಿ ಓದ್ತೀರಾ? ಎಸ್. पितामह समः साम्ये प्रसादे गिरिशोपमः आश्रयः सर्वभूतानां यथा देवो रमाश्रयः. हरे कृष्ण माताजी. ಹರೇ ಕೃಷ್ಣ. ಸತ್ಯಪ್ರೇಮ ಅವರೇ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಪಿತಾಮಹ ಸಮಃ ಸಾಮ್ಯೇ ಪ್ರಸಾದೇ ಗಿರಿಶೋಮಪಃ ಆಶ್ರಯಃ ಸರ್ವಭೂತಾನಾಂ ಯಥಾ ದೇವೋ ರಮಾಶ್ರಯಃ. ಹರೇ ಕೃಷ್ಣ ಮಾತಾಜಿ. ಹಾ ಓದಿ ಪ್ರಭಾವತಿ ಅವರು. ಹರೇ ಕೃಷ್ಣ ಮಾತಾಜಿ. ಪಿತಾಮಹ ಸಮಂ ಸಾಮ್ಯೇ ಪ್ರಸಾದೇ ಗಿರಿಶೋಪಮಃ ಆಶ್ರಯ ಸರ್ವಭೂತಾನಾಂ ಯಥಾ ದೇವೋ ರಮಾಶ್ರಯ.
ಹರೇ ಕೃಷ್ಣ. ಹರೇ ಕೃಷ್ಣ. ದಿವ್ಯಾ ಅವರೇ ದಿವ್ಯಾ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಓದ್ಬೋದ್ರಿ? ಹಾ ಓದಿ. ಪಿತಾಮಹ ಸಾಮ್ಯ ಪ್ರಸಾದೇ ಗಿರಿಶೋಪಮಂ ಆಶ್ರಯ ಸರ್ವಭೂತಾನಂ ಯಥಾ ದೇವೋ ರಮಾಶ್ರಯಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಸ್ ರಮಾಮಣಿ ಅವರೇ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಪಿತಾಮಹ ಸಮಃ ಸಾಮ್ಯೇ ಪ್ರಸಾದೇ ಗಿರಿಶೋಪಮಃ ಆಶ್ರಯಃ ಸರ್ವಭೂತಾನಾಂ ಯಥಾ ದೇವೋ ರಮಾಶ್ರಯಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೆಲ್ವಿ ಅವರೇ ಮಾತಾಜಿ ಸುಮಂಗ್ಲ. ಶಬ್ದಗಳ ಅರ್ಥ ಅನುವಾದ ಓದಿಮ್ಮ. ಹರೇ ಕೃಷ್ಣ ಮಾತಾಜಿ. ಈ ಮಗುವು ಚಿತ್ತೈಸ್ತ ಧೈರ್ಯ ಶಬ್ದಗಳ ಅರ್ಥ ಫಸ್ಟ್ ಓದಿ. ಸಾರಿ ಪಿತಾಮಹ ಯುಧಿಷ್ಠರನಿಗೆ ಅಥವಾ ಬ್ರಹ್ಮನಿಗೆ ಸಮಾನನು ಸಾಮ್ಯೆ ವಿಷಯದಲ್ಲಿ, ಪ್ರಸಾದೆ ದಾನದಲ್ಲಿ ಅಥವಾ ಔದಾರ್ಯದಲ್ಲಿ, ಗಿರೀಶ ಶಿವನಿಗೆ ಉಪಮಹ ಸಮಾನ ಹೋಲಿಕೆಯುಳ್ಳವನು, ಆಶ್ರಯನು ಸರ್ವ ಎಲ್ಲ ಭೂತಾನಾಂ ಜೀವಿಗಳ ಯಥಾ ಹಾಗೆ, ದೇವಂ ಪರಮ ಪ್ರಭುವಿನ ರಮಾ ಆಶ್ರಯ ಲಕ್ಷ್ಮಿಗೆ ಆಶ್ರಯವಿತ್ತ ದೇವೋತ್ತಮ ಪರಮ ಪುರುಷನಾದ. ಅನುವಾದ ಓದ್ಲಿ? ಹಾ ಓದಿ. ಈ ಮಗುವು ಚಿತ್ತಸ್ಥೈರ್ಯದಲ್ಲಿ ತಾತ ಯುಧಿಷ್ಠರನಂತೆ ಅಥವಾ ಬ್ರಹ್ಮನಂತೆ ಆಗುವನು. ಕೈಲಾಸ ಪರ್ವತೇಶ್ವರನಾದ ಶಿವನಂತೆ ಉದಾರಿಯಾಗುವನು ಮತ್ತು ಲಕ್ಷ್ಮೀ ದೇವಿಗೂ ಆಶ್ರಯದಾತನಾದ ದೇವೋತ್ತಮ ಪರಮ ಪುರುಷನು ನಾರಾಯಣನಂತೆ ಪ್ರತಿಯೊಬ್ಬನಿಗೂ ಆಶ್ರಯದಾತನಾಗುವನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶೋಭಾ ಅವರೇ ಭಾವಾರ್ಥ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಾವಾರ್ಥ: ಮಾನಸಿಕ ಸಮತೋಲನವು ಮಹಾರಾಜ ಯುಧಿಷ್ಠಿರನಿಗೂ ಮತ್ತು ಸಕಲ ಜೀವಿಗಳ ಪಿತಾಮಹನಾದ ಬ್ರಹ್ಮದೇವನಿಗೂ ಅನ್ವಯವಾಗುತ್ತದೆ. ಇಲ್ಲಿ ಹೇಳಲಾದ ಪಿತಾಮಹನು ಶ್ರೀಧರ ಸ್ವಾಮಿಗಳ ಪ್ರಕಾರ ಬ್ರಹ್ಮದೇವನಾದರೆ, ವಿಶ್ವನಾಥ ಚಕ್ರವರ್ತಿಗಳ ಪ್ರಕಾರ ಮಹಾರಾಜ ಯುಧಿಷ್ಠಿರನೇ. ಆದರೆ ಎರಡೂ ಸಂದರ್ಭಗಳಲ್ಲಿ ಹೋಲಿಕೆಯು ಅಷ್ಟೇ ಉತ್ತಮವಾಗಿದೆ, ಏಕೆಂದರೆ ಉಭಯರೂ ಕೂಡ ಭಗವಂತನ ಅಂಗೀಕೃತ ಪ್ರತಿನಿಧಿಗಳಾಗಿದ್ದಾರೆ. ಆದ್ದರಿಂದ ಇಬ್ಬರೂ ಜೀವಿಗಳ ಕ್ಷೇಮ ಕಾರ್ಯದಲ್ಲಿ ನಿರತರಾಗಿ ಚಿತ್ತಸ್ವಾಸ್ಥ್ಯವನ್ನು ಕಾಯ್ದುಕೊಳ್ಳಬೇಕು. ಆಡಳಿತದಲ್ಲಿ ಉನ್ನತ ಪದವಿಯಲ್ಲಿರುವ ಯಾವನೇ ಜವಾಬ್ದಾರಿಯುತ ಕಾರ್ಯನಿರ್ವಾಹಕ ವ್ಯಕ್ತಿಯು ತಾನು ಯಾರಿಗಾಗಿ ಶ್ರಮಿಸುತ್ತಿರುವನೋ ಅವರಿಂದ ಉಂಟಾಗುವ ನಾನಾ ಬಗೆಯ ಕ್ಲೇಶಗಳನ್ನು ಸಹಿಸಿಕೊಳ್ಳಬೇಕು. ಶ್ರೀಕೃಷ್ಣನ ಅತ್ಯಂತ ಪರಿಪೂರ್ಣ ಭಕ್ತೆಯರಾದ ಗೋಪಿಯರೂ ಸಹ ಬ್ರಹ್ಮದೇವನನ್ನು ನಿಂದಿಸಿದರು. ಗೋಪಿಯರು ಬ್ರಹ್ಮನ ಕೃತ್ಯದಿಂದ ಅತೃಪ್ತರಾಗಿದ್ದರು, ಏಕೆಂದರೆ ಈ ಬ್ರಹ್ಮಾಂಡದ ವಿಶೇಷದ ಸೃಷ್ಟಿಕರ್ತನಾಗಿ ಬ್ರಹ್ಮನು ಅವರ ಶ್ರೀಕೃಷ್ಣ ದರ್ಶನಕ್ಕೆ ಅಡ್ಡಿಯಾಗುವ ಕಣ್ಣು ರೆಪ್ಪೆಗಳನ್ನು ಸೃಷ್ಟಿಸಿದ್ದನು. ಅವರು ಒಂದು ಕ್ಷಣ ಕಣ್ಣು ಮಿಟುಕುವುದನ್ನು ಸಹಿಸುತ್ತಿರಲಿಲ್ಲ, ಏಕೆಂದರೆ ಅದು ಪ್ರಿಯನಾದ ಶ್ರೀಕೃಷ್ಣನ ದರ್ಶನಕ್ಕೆ ಅಡ್ಡಿಯಾಗುತ್ತಿತ್ತು. ಹೀಗಿರುವಾಗ ಹೊಣೆಗಾರ ವ್ಯಕ್ತಿಯನ್ನು ಪ್ರತಿಯೊಂದು ಕೆಲಸದ ವಿಚಾರವಾಗಿ ಸ್ವಾಭಾವಿಕವಾಗಿ ತೀವ್ರವಾಗಿ ಟೀಕಿಸುವ ಇತರರ ಪಾಡೇನು? ಅದೇ ರೀತಿ ಮಹಾರಾಜ ಯುಧಿಷ್ಠಿರನು ತನ್ನ ಶಸ್ತ್ರುಗಳಿಂದ ಪ್ರಾಪ್ತವಾದ ಅನೇಕ ಕಷ್ಟದ ಸನ್ನಿವೇಶಗಳನ್ನು ದಾಟಬೇಕಾಯಿತು ಮತ್ತು ಅವನು ಎಲ್ಲಾ ಕಷ್ಟ ಪರಿಸ್ಥಿತಿಗಳಲ್ಲಿ ಮಾನಸಿಕ ಸಂತೋಷವನ್ನು ಕಾಪಾಡಿಕೊಂಡವನೆಂದು ಸಿದ್ಧಪಡಿಸಿ ತೋರಿಸಿದನು. ಆದ್ದರಿಂದ ಮಾನಸಿಕ ಸ್ಥೈರ್ಯವನ್ನು ಕಾಯ್ದುಕೊಳ್ಳುವ ವಿಷಯದಲ್ಲಿ ಇಬ್ಬರು ತಾತಂದಿರ ಹೋಲಿಕೆಗಳು ಅತ್ಯಂತ ಸೂಕ್ತವಾಗಿವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಯಾರಾದ್ರೂ ಕಂಟಿನ್ಯೂ ಮಾಡಿ. ನಾನು ಓದ್ತೀನಿ ಮಾತಾಜಿ. ಹಾ ಓದಿ ಕಮಲಮ್ಮ ಅವ್ರೆ. ಹರೇ ಕೃಷ್ಣ ಮಾತಾಜಿ. ಹಾ ಓದಿ. ಯಾಚಕರಿಗೆ ದಾನವೀಯುವ ಶಿವನು ಬ್ರಹ್ಮ ಬಹು ಪ್ರಖ್ಯಾತನಾದ ದೇವತೆ. ಆದ ಕಾರಣದಿಂದಲೇ ಅವನಿಗೆ ಆಶುತೋಷ ಅಥವಾ ಬಹು ಸುಲಭವಾಗಿ ಪ್ರೀತನಾಗುವವನು ಎಂದು ಹೆಸರಿದೆ. ಅವನಿಗೆ ಭೂತನಾಥ ಅಥವಾ ಸಾಮಾನ್ಯರ ಒಡೆಯ ಎಂತಲೂ ಹೆಸರು. ಪರಿಣಾಮಗಳನ್ನು ಲೆಕ್ಕಿಸದೆ ಉದಾರವಾಗಿ ದಾನ ಮಾಡುವುದರಿಂದ ಸಾಮಾನ್ಯರು ಅವನಲ್ಲಿ ಮುಖ್ಯವಾಗಿ ಆಸಕ್ತರಾಗುತ್ತಾರೆ. ರಾವಣನು ಶಿವನಲ್ಲಿ ಗಾಢ ಭಕ್ತಿಯನ್ನಿಟ್ಟಿದ್ದ. ಶಿವನನ್ನು ಸುಲಭವಾಗಿ ಪ್ರಸನ್ನಗೊಳಿಸುವುದರ ಮೂಲಕ ರಾವಣನು ಅದೆಷ್ಟೋ ಶಕ್ತಿಶಾಲಿಯಾದನೆಂದರೆ ಅವನು ಶ್ರೀರಾಮನ ಅಧಿಕಾರವನ್ನು ಪ್ರಶ್ನಿಸಿದನು.
ಆದರೆ ರಾವಣನು ಶಿವನಿಗೆ ಪ್ರಭುವಾದ ಮತ್ತು ದೇವೋತ್ತಮ ಪರಮಪುರುಷನಾದ ಶ್ರೀರಾಮನೊಡನೆ ಯುದ್ಧ ಮಾಡುವಾಗ ಮಾತ್ರ ಶಿವನು ರಾವಣನಿಗೆ ನೆರವಾಗಲಿಲ್ಲ. ಶಿವನು ವೃಕಾಸುರನಿಗೆ ನೀಡಿದ ವರವು ತೊಡಕುಂಟು ಮಾಡಿದ್ದಷ್ಟೇ ಅಲ್ಲ, ಶೋಭೆಯನ್ನು ಉಂಟು ಮಾಡಿತು. ಶಿವನ ಅನುಗ್ರಹದಿಂದ ವೃಕಾಸುರನು ತಾನು ಯಾರ ತಲೆಯನ್ನೇ ಮುಟ್ಟಿದರೂ ಅದನ್ನು ನಿವಾರಿಸುವಂತಹ ಶಕ್ತಿಯನ್ನು ಪಡೆದುಕೊಂಡನು. ಶಿವನಿಂದ ಈ ವರವನ್ನು ಪಡೆದುಕೊಂಡಿದ್ದರೂ ಜಾಣನಾದ ಅವನು ಶಿವನ ತಲೆಯ ಮೇಲೆ ಕೈ ಇಟ್ಟು ವರದ ಪರೀಕ್ಷೆ ಮಾಡಲಿಚ್ಛಿಸಿದನು. ಶಿವನು ಆ ಸಂದಿಗ್ಧದಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ವಿಷ್ಣುವಿನ ಮೊರೆ ಹೋಗಬೇಕಾಯಿತು. ವಿಷ್ಣುವು ತನ್ನ ಮಾಯಾಶಕ್ತಿಯಿಂದ ವೃಕಾಸುರನನ್ನು ಅವನ ತಲೆಯ ಮೇಲೆ ಕೈ ಇಟ್ಟುಕೊಂಡು ವರದ ಪರೀಕ್ಷೆಯನ್ನು ಮಾಡಲು ಹೇಳಿದನು. ಅವನು ಹಾಗೆಯೇ ಮಾಡಿ ತನ್ನನ್ನು ತಾನೇ ಕೊಂದುಕೊಂಡನು. ಇದರಿಂದ ಜಗತ್ತು ಅಂತಹ ವಂಚಕ ದೇವಯಾಚಕನ ಎಲ್ಲಾ ತರಹದ ಪೀಡೆಗಳಿಂದ ಪಾರಾಯಿತು. ಶಿವನು ಎಂದೂ ಯಾರಿಗೂ ಯಾವ ದಾನವನ್ನೇ ಆಗಲಿ ನಿರಾಕರಿಸುವುದಿಲ್ಲವೆಂಬುದು ಅತಿಶಯವಾದ ಸಂಗತಿ. ಆದ್ದರಿಂದ ಕೆಲವೊಂದು ತಪ್ಪು ನಡೆದರೂ ಶಿವನು ಅತ್ಯಂತ ಉದಾರಿ. ರಮಾ ಎಂದರೆ ಲಕ್ಷ್ಮಿ. ಬೇರೆಯವರು ಓದ್ತಾರೆ. ಎಸ್ ರೇಖಾ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಮಾ ಎಂದರೆ ಲಕ್ಷ್ಮಿ, ಅವಳಿಗೆ ಆಶ್ರಯ ವಿಷ್ಣು. ವಿಷ್ಣುವು ಸಕಲ ಜೀವಿಗಳ ಪಾಲಕ. ಅಸಂಖ್ಯ ಜೀವಿಗಳು ಭೂತಲದ ಮೇಲಲ್ಲದೆ ಇತರ ಸಹಸ್ರಾರು ಲೋಕಗಳಲ್ಲಿಯೂ ಇದ್ದಾರೆ. ಅವರೆಲ್ಲರಿಗೂ ಆತ್ಮ ಸಾಕ್ಷಾತ್ಕಾರದ ಗುರಿಯಲ್ಲಿ ಸಾಗಲು ಜೀವನದಲ್ಲಿರಬೇಕಾದ ಎಲ್ಲ ಅಗತ್ಯಗಳನ್ನು ಒದಗಿಸಲಾಗಿದೆ. ಆದರೆ ಅವರು ಇಂದ್ರಿಯ ತುಷ್ಟಿ ಮಾರ್ಗದಲ್ಲಿ ಸಾಗಿ ಮಾಯಾಶಕ್ತಿಯ ಪ್ರಭಾವದಿಂದಾಗಿ ಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ. ಆದ್ದರಿಂದ ಅವರು ಆರ್ಥಿಕಾಭಿವೃದ್ಧಿಯ ಸುಳ್ಳು ಯೋಜನೆಯ ಮಾರ್ಗದಲ್ಲಿ ನಡೆಯುತ್ತಾರೆ. ಅಂತ ಆರ್ಥಿಕಾಭಿವೃದ್ಧಿಯು ಮಾಯೆಯಾದ್ದರಿಂದ ಅದು ಎಂದೂ ಯಶಸ್ವಿಯಾಗುವುದಿಲ್ಲ. ಈ ಜನರು ಸದಾ ಮಾಯಾಲಕ್ಷ್ಮಿಯ ಅನುಗ್ರಹಕ್ಕಾಗಿ ಅವಳ ಬೆನ್ನು ಹತ್ತಿದ್ದಾರೆ. ಆದರೆ ಲಕ್ಷ್ಮೀ ದೇವಿಯು ವಿಷ್ಣುವಿನ ರಕ್ಷಣೆಯಲ್ಲಿ ಮಾತ್ರ ಇರುವಳೆಂಬುದನ್ನು ಅವರು ತಿಳಿದಿಲ್ಲ. ವಿಷ್ಣುವಿಲ್ಲದೆ ಲಕ್ಷ್ಮಿಯು ಮಾಯೆ. ಆದ್ದರಿಂದ ನಾವು ನೇರವಾಗಿ ಲಕ್ಷ್ಮಿಯ ರಕ್ಷಣೆಯನ್ನು ಬಯಸುವುದರ ಬದಲು ವಿಷ್ಣುವಿನ ಆಶ್ರಯನ್ನು ಅರಸಬೇಕು. ವಿಷ್ಣು ಮತ್ತು ವಿಷ್ಣು ಭಕ್ತರು ಮಾತ್ರ ಎಲ್ಲರಿಗೂ ರಕ್ಷಣೆ ನೀಡಬಲ್ಲರು. ಮಹಾರಾಜ ಪರೀಕ್ಷಿತನು ಸ್ವಯಂ ವಿಷ್ಣುವಿನಿಂದ ರಕ್ಷಿತನಾದ್ದರಿಂದ ಅವನ ಅಧಿಪತ್ಯದಲ್ಲಿ ಇರಬಯಸುವ ಎಲ್ಲರಿಗೂ ಸಂಪೂರ್ಣ ರಕ್ಷಣೆಯನ್ನು ನೀಡುವುದು ಅವನಿಗೆ ಸಾಧ್ಯವಾಗಿತ್ತು. ಹರೇ ಕೃಷ್ಣ ಮಾತಾಜಿ. ನಾನೊಬ್ಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮುಗೀತಲ್ಲ. ಹರೇ ಕೃಷ್ಣ. ಎಸ್ ಈ ಮಗು ಚಿತ್ತಸ್ಥೈರ್ಯದಲ್ಲಿ ತಾತ ಯುಧಿಷ್ಠಿರನಂತೆ ಅಥವಾ ಬ್ರಹ್ಮನಂತೆ ಆಗುವನು. ಕೈಲಾಸ ಪರ್ವತೇಶ್ವರನಾದ ಶಿವನಂತೆ ಉದಾರಿಯಾಗುವನು ಮತ್ತು ಲಕ್ಷ್ಮೀ ದೇವಿಗೂ ಆಶ್ರಯದಾತನಾದ ದೇವೋತ್ತಮ ಪರಮಪುರುಷ ನಾರಾಯಣನಂತೆ ಪ್ರತಿಯೊಬ್ಬರಿಗೂ ಆಶ್ರಯದಾತನಾಗುವನು. ಮಾನಸಿಕ ಸಮತೋಲನವು ಮಹಾರಾಜ ಯುಧಿಷ್ಠಿರನಿಗೂ ಮತ್ತು ಸಕಲ ಜೀವಿಗಳಿಗೆ ಪಿತಾಮಹನಾದ ಬ್ರಹ್ಮದೇವನಿಗೂ ಅನ್ವಯವಾಗುತ್ತದೆ. ಎಸ್ ಸೊ ಇಲ್ಲಿ ಪಿತಾಮಹ ಅಂದ್ರೆ ಯುಧಿಷ್ಠಿರ ಅಂತಾನು ಹೇಳ್ಬೋದು, ಬ್ರಹ್ಮ ಅಂತಾನು ಹೇಳ್ಬೋದು ಅಂತ ಇಲ್ಲಿ ಹೇಳಲಾಗಿದೆ. ಚಿತ್ತಸ್ಥೈರ್ಯದಲ್ಲಿ ಅಂದ್ರೆ ಇಕ್ವಿನಾಮಿಟಿ ಅಲ್ಲಿ ಅವತರ ಇದಾಗ್ತಾರೆ ಅಂತೇಳಿ. ಅಂದ್ರೆ ಈ ಪ್ರಪಂಚದಲ್ಲಿ ದ್ವಂದ್ವತೆಗಳು ಇದ್ದೇ ಇರುತ್ತೆ. ಸೊ ಅಂತ ಒಂದು ದ್ವಂದ್ವತೆಗಳ ನಡುವೆ ಕೂಡ ಈ ಪ್ರಪಂಚ ಹಲವಾರು ಸಮಸ್ಯೆಗಳಿಂದ ಕೂಡಿರುತ್ತದೆ. ಅಂತ ಸಮಸ್ಯೆಗಳ ನಡುವೆ ಕೂಡ ಚಿತ್ತಸ್ಥೈರ್ಯವನ್ನ ಕಾಪಾಡಿಕೊಳ್ಳುವಂಥದ್ದು, ಮಾನಸಿಕ ಸಮತೋಲನವನ್ನ ಕಾಪಾಡಿಕೊಳ್ಳುವಂಥದ್ದು, ಬ್ಯಾಲೆನ್ಸ್ಡ್ ಆಗಿ ಇರುವಂಥದ್ದು. ಸೊ ಅದರಲ್ಲಿ ಇವನು ಯುಧಿಷ್ಠಿರನ ತರ ಇರ್ತಾನೆ, ಬ್ರಹ್ಮನ ತರ ಇರ್ತಾನೆ ಅಂತ ಹೇಳಿ. ಸೊ ಇಲ್ಲಿ ಹೇಳಲಾದ ಪಿತಾಮಹನು ಶ್ರೀಧರ ಸ್ವಾಮಿಗಳ ಪ್ರಕಾರ ಬ್ರಹ್ಮದೇವನಾದ್ರೆ, ವಿಶ್ವನಾಥ ಚಕ್ರವರ್ತಿಗಳ ಪ್ರಕಾರ ಮಹಾರಾಜ ಯುಧಿಷ್ಠಿರನೇ. ಆದ್ರೆ ಎರಡು ಸಂದರ್ಭದಲ್ಲಿ ಹೋಲಿಕೆಯು ಅಷ್ಟೇ ಉತ್ತಮವಾಗಿದೆ. ಇಬ್ಬರಿಗೆ ಕೂಡ ಹೋಲಿಕೆ ಕೊಡ್ಬೋದು ಇಲ್ಲಿ. ಏಕೆಂದ್ರೆ ಉಭಯರು ಕೂಡ ಭಗವಂತನ ಅಂಗೀಕೃತ ಪ್ರತಿನಿಧಿಗಳಾಗಿದ್ದಾರೆ. ಆದ್ದರಿಂದ ಇಬ್ಬರು ಜೀವಿಗಳ ಕ್ಷೇಮ ಕಾರ್ಯದಲ್ಲಿ ನಿರಂತರವಾಗಿ ಚಿತ್ತ ಸ್ವಾಸ್ಥ್ಯವನ್ನು ಕಾಯ್ದುಕೊಳ್ಳಬೇಕು. ಸ್ಥಿರ ಬುದ್ಧಿ ಅದು ಇರ್ಬೇಕು, ಸಮತೋಲನವನ್ನ ಕಾಯ್ದುಕೊಳ್ಬೇಕು. ಯಾಕಂದ್ರೆ ರಾಜನಾದವನು ಭಗವಂತನ ಪ್ರತಿನಿಧಿ ಆಗಿರ್ತಾನೆ. ಹಲವಾರು ಜವಾಬ್ದಾರಿಗಳು ಇರ್ತವೆ, ಸಣ್ಣ ಪುಟ್ಟದಲ್ಲ. ನಮ್ಗೆ ನಮ್ಮ ಒಂದು ಮನೆಯ ಜವಾಬ್ದಾರಿಯನ್ನು ವಹಿಸೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಈಗ ಇಡೀ ಭರತ ವರ್ಷವನ್ನು ಆಳುತ್ತಾ ಇದ್ದಂತ ಪರೀಕ್ಷಿತ ಮಹಾರಾಜನಿಗೆ ಎಷ್ಟೆಲ್ಲಾ ಜವಾಬ್ದಾರಿ ಇರ್ಬೋದು, ಎಷ್ಟೆಲ್ಲಾ ಪ್ರಾಬ್ಲಮ್ಸ್ ಇರ್ಬೋದು ಅಲ್ವಾ. ನಾವು ಇಷ್ಟಿಷ್ಟು ಚಿಕ್ಕದಕ್ಕೆ ಅದು ಹಾಗೆ ಇದು ಹೀಗೆ ಅಂತ ನಾವು ಹೇಳ್ತೇವೆ. ಬಟ್ ಅದೇ ಅಂದ್ರೆ ಒಬ್ಬನಿಗೆ ಎಷ್ಟು ಜವಾಬ್ದಾರಿ ಇರುತ್ತೆ, ಅದೇ ತರ ಅವನು ಎಲ್ಲಾ ಪ್ರಜೆಗಳಿಗೆ ಬೇಕಾದ ರೀತಿಯಲ್ಲಿ ನಡೆದುಕೊಳ್ಬೇಕಂತಿದ್ರೆ ಅದು ನಿಜವಾಗ್ಲೂ ಒಂದು ಸವಾಲೇ ಸರಿ ಅಲ್ವಾ. ಇಟ್ಸ್ ವೆರಿ ಚಾಲೆಂಜಿಂಗ್
ಎಲ್ಲರನ್ನ ಕೂಡ ತೃಪ್ತಿಪಡಿಸಿಕೊಂಡು ಎಲ್ಲರಿಗೂ ಸಮಾಧಾನವಾಗುವ ರೀತಿಯಲ್ಲಿ ಒಬ್ಬ ನಡೆದುಕೊಳ್ಬೇಕಂತಿದ್ರೆ ಎಲ್ಲಾ ಪ್ರಜೆಗಳು ಇಲ್ಲಿ ಏನಾಗುತ್ತೆ, ಒಂದು ವರ್ಗದ ಪ್ರಜೆಗಳಿಗೆ ಸಂತೋಷವಾದ್ರೆ ಇನ್ನೊಂದು ವರ್ಗದ ಪ್ರಜೆಗಳಿಗೆ ದುಃಖವಾಗುತ್ತದೆ. ಸೊ ಎಲ್ಲಾ 100% ಪ್ರಜೆಗಳನ್ನ ಸುಖವಾಗಿ ಇಡ್ಲಿಕ್ಕೆ ಈಗಿನ ಕಾಲದಲ್ಲಂತೂ ಸಾಧ್ಯನೇ ಇಲ್ಲ. ಎಲ್ಲರನ್ನ ತೃಪ್ತಿಪಡಿಸೋದಕ್ಕೆ ಸಾಧ್ಯನೇ ಇಲ್ಲ ಈಗಿನ ನಾಯಕರುಗಳಿಗೆ. ಯಾಕಂದ್ರೆ ಪರಿಸ್ಥಿತಿ ಕೂಡ ಅಷ್ಟೇ ಹದಗೆಟ್ಟಿದೆ. ಮತ್ತೆ ಈಗಿನ ನಾಯಕರು ಅಷ್ಟೊಂದು ಸಮರ್ಥರಲ್ಲ ಪರೀಕ್ಷಿತ ಮಹಾರಾಜನಷ್ಟು. ಮುಖ್ಯವಾಗಿ ಅವರು ಭಗವದ್ ಭಕ್ತರು ಅಲ್ಲ. ಭಗವದ್ ಭಕ್ತರಾದವರಲ್ಲಿ ಎಲ್ಲಾ ರೀತಿಯ ಒಂದು ಅವರಲ್ಲಿ ಸಾಮರ್ಥ್ಯ, ಅವರಲ್ಲಿ ಎಲ್ಲಾ ಒಂದು ಗುಣಗಳು ಅವರಲ್ಲಿ ಬಂದೇ ಬರುತ್ತವೆ. ಆದ್ರಿಂದ ಸೊ ಇಲ್ಲಿ ಆಡಳಿತದಲ್ಲಿ ಉನ್ನತ ಪದವಿಯಲ್ಲಿರುವ ಯಾವನೇ ಜವಾಬ್ದಾರಿಯುತ ಕಾರ್ಯನಿರ್ವಾಹಕ ವ್ಯಕ್ತಿಯು ತಾನು ಯಾರಿಗಾಗಿ ಶ್ರಮಿಸುತ್ತಿರುವನು ಅವರಿಂದ ಉಂಟಾಗುವ ನಾನಾ ಬಗೆಯ ಕ್ಲೇಶಗಳನ್ನು ಸಹಿಸಿಕೊಳ್ಳಬೇಕು. ಈ ಪ್ರಪಂಚವೇ ದ್ವಂದ್ವತೆಯಿಂದ ಕೂಡಿದೆ. ಇಲ್ಲಿ ಕಷ್ಟಗಳು ಇದ್ದೇ ಇರುತ್ತೆ. ಭಗವಂತನೇ ಹೇಳ್ತಾರೆ ಅಲ್ವಾ ಭಗವದ್ಗೀತೆಯಲ್ಲಿ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮ ಪಾಯಿನೋ ನಿತ್ಯ ಸ್ಥಾಂಸ್ತಿ ತೀಕ್ಷಸ್ವ ಭಾರತ ಅಂತೇಳಿ. ಈ ಪ್ರಪಂಚ ದ್ವಂದ್ವತೆಯಿಂದ ಕೂಡಿದೆ. ಇಲ್ಲಿ ಸುಖ ದುಃಖಗಳು, ಹಗಲು ರಾತ್ರಿ, ಯಶಸ್ಸು ಅಂದ್ರೆ ಸಫಲತೆ ವಿಫಲತೆ ಈ ತರದ್ದೆಲ್ಲ ಇದ್ದಿದ್ದೇ ಇಲ್ಲಿ. ಮತ್ತೆ ಹಲವಾರು ರೀತಿಯಲ್ಲಿ ಟೀಕಿಸುವವರು ಕೂಡ ಇರ್ತಾರೆ, ನಮ್ಮನ್ನ ಅಂದ್ರೆ ಕ್ರಿಟಿಸೈಸ್ ಮಾಡೋರು ಕೂಡ ಇರ್ತಾರೆ. ಸೊ ಎಲ್ಲಾ ರೀತಿಯಲ್ಲಿ ಕೂಡ ಯಾವ ತರ ಅವನು ಎಲ್ಲಾ ರೀತಿಯ ಕ್ಲೇಶಗಳನ್ನ ಸಹಿಸ್ಕೊಳ್ಬೇಕು. ಈಗ ರಾಜ್ಯದಲ್ಲಿ ಯಾವ್ದಾದ್ರು ಕೊರತೆ ಉಂಟಾದ್ರೆ ರಾಜನಿಗೆ ಬೈಯುವಂಥದ್ದು. ಈಗ ನಾವು ನೋಡ್ತೀವಲ್ಲ ನಮ್ಮ ದೇಶದಲ್ಲಿ ಕೂಡ ಅಷ್ಟೇ, ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅಯ್ಯೋ ಇದೇ ಸರಿ ಇಲ್ಲಪ್ಪ, ಈ ಗೌರ್ಮೆಂಟೇ ಸರಿ ಇಲ್ಲ ಅಂತ ಗೌರ್ಮೆಂಟಿಗೆ ಬೈತಾರೆ. ಏನಾದ್ರೂ ಹೇಗಿದ್ರು ಹೇಳ್ತಾರೆ. ಅವ್ರು ಒಳ್ಳೇದು ಮಾಡಿದ್ರು ಹೇಳ್ತಾರೆ, ಅವ್ರು ಕೆಟ್ಟದ್ ಮಾಡಿದ್ರು ಹೇಳ್ತಾರೆ. ಒಳ್ಳೇದ್ ಮಾಡಿದ್ರೆ ಒಂದು ವರ್ಗ ಒಳ್ಳೇದಂತ ಹೇಳಿದ್ರೆ ಇನ್ನೊಂದು ವರ್ಗ ಕೆಟ್ಟದಂತ ಹೇಳುತ್ತೆ. ಸೊ ಏನ್ ಮಾಡಿದ್ರು ಹೇಳೋರಂತೂ ಇದ್ದೇ ಇರ್ತಾರೆ ಈ ಭೂಮಿಯ ಮೇಲೆ. ಆದ್ರೆ ಪರೀಕ್ಷಿತ ಮಾತ್ರ ಅವನ ಆಳ್ವಿಕೆಯಲ್ಲಿ ಯಾವ ಒಂದು ಕಂಪ್ಲೇಂಟ್ಸ್ ಇರ್ಲಿಲ್ಲ ಪ್ರಜೆಗಳಲ್ಲಿ. ಹಾಗಾದ್ರೆ ಅವ್ನು ಯಾವ ತರ ನಡ್ಕೊಂಡಿರ್ಬೋದು ಅಂತ ನಿಜವಾಗ್ಲೂ ನಾವು ಅಂದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ, ಯಾವ ತರ ಇರ್ಬೋದು ಅಂತೇಳಿ. ಶ್ರೀಕೃಷ್ಣನ ಅತ್ಯಂತ ಪರಿಪೂರ್ಣ ಭಕ್ತೆಯರಾದ ಗೋಪಿಯರು ಸಹ ಬ್ರಹ್ಮದೇವನನ್ನ ನಿಂದಿಸಿದ್ರು. ಸೊ ಇಲ್ಲಿ ಬ್ರಹ್ಮನನ್ನ ಪರಿಪೂರ್ಣ ಮನುಷ್ಯ ಅಂತ ಹೇಳಲಾಗಿದೆ, ಬ್ರಹ್ಮ ಮತ್ತೆ ಯುಧಿಷ್ಠಿರನನ್ನ ಹೇಳಲಾಗಿದೆ. ಸೊ ಅಂತ ಬ್ರಹ್ಮನಿಗೆ ನಿಂದನೆಯನ್ನ ಮಾಡಿದ್ರು ಗೋಪಿಯರು ಏನ್ ಹೇಳಿದ್ರು ಅಂದ್ರೆ, ಈ ಬ್ರಹ್ಮ ಯಾಕೆ ಕಣ್ಣು ರೆಪ್ಪೆಗಳನ್ನ ಸೃಷ್ಟಿ ಮಾಡಿದ್ರು ಗೊತ್ತಿಲ್ಲ, ಕೃಷ್ಣನನ್ನ ನಾವು ಆ ಕಣ್ಣು ಮುಚ್ಚುವಷ್ಟು ಹೊತ್ತು ನಮ್ಗೆ ನೋಡಕ್ಕಾಗಲ್ಲ ಅಂತೇಳಿ ಬೈತಾ ಇದ್ರು, ಶಪಿಸ್ತಾ ಇದ್ರು ಬ್ರಹ್ಮನಿಗೆ. ಸೊ ಕೃಷ್ಣನ ದರ್ಶನಕ್ಕೆ ಅಡ್ಡಿ ಆಗುತ್ತೆ, ನಾವು ಕಣ್ಣು ಮುಚ್ಚಿದಷ್ಟು ಹೊತ್ತು ನಾವು ಕೃಷ್ಣನನ್ನ ನೋಡಕ್ಕಾಗಲ್ಲ ಅಂತೇಳಿ. ಸೊ ಹೀಗಿರುವಾಗ ಹೊಣೆಗಾರ ವ್ಯಕ್ತಿಯನ್ನು ಪ್ರತಿಯೊಂದು ಕೆಲಸದ ವಿಚಾರವಾಗಿ ಸ್ವಾಭಾವಿಕವಾಗಿ ತೀವ್ರವಾಗಿ ಟೀಕಿಸುವ ಇತರರ ಪಾಡೇನು ಅಂತ ಬ್ರಹ್ಮನನ್ನು ಇವರು ಟೀಕಿಸಿದ್ರಂತೆ. ಎಲ್ಲಾ ರೀತಿಯಲ್ಲಿ ಅವರು ಪರ್ಫೆಕ್ಟ್ ಅಂತ ಅನಿಸಿಕೊಂಡವ್ರನ್ನ ಕೂಡ. ಸೊ ಇನ್ನು ಇಲ್ಲಿ ಹೊಣೆಗಾರ ವ್ಯಕ್ತಿಯರ ಪ್ರತಿಯೊಂದು ಕೆಲಸದ ವಿಚಾರವಾಗಿ ಸ್ವಾಭಾವಿಕವಾಗಿ ಟೀಕೆ ಅನ್ನುವಂಥದ್ದು ಇದ್ದೇ ಇರುತ್ತೆ ಈ ಪ್ರಪಂಚದಲ್ಲಿ ಅಲ್ವಾ. ಏನೇ ಮಾಡಿದ್ರು ಕೂಡ ತಪ್ಪು ಕಂಡು ಹಿಡಿಯುವಂಥದ್ದು ಸಾಮಾನ್ಯವಾಗಿ ನಮ್ಮೆಲ್ಲರಲ್ಲಿ ಇದ್ದೇ ಇರುತ್ತೆ ಆ ಪ್ರವೃತ್ತಿ. ಒಂದು ಅಂದ್ರೆ ನಮ್ಗೆ ವಾಟ್ಸಪ್ ಅಲ್ಲೆಲ್ಲ ಅದು ಸರ್ಕ್ಯುಲೇಟ್ ಆಗ್ತಾ ಇತ್ತಪ್ಪ, ಒಂದು ಪ್ಲೇನ್ ಪೇಪರ್ ಅನ್ನ ಮಕ್ಕಳ ಹತ್ರ ಕೊಟ್ಟು, ವಿದ್ಯಾರ್ಥಿಗಳ ಹತ್ರ ಕೊಟ್ಟು ಅವರ ಇವರು ಶಿಕ್ಷಕ ಹೇಳಿದ್ರಂತೆ, ಇದರಲ್ಲಿ ನೀವು ಏನು ಅಂದ್ರೆ ಏನನ್ನ ಅದ್ರಲ್ಲಿ ಮಿಡ್ಲಲ್ಲಿ ಒಂದು ಡಾಟ್ ಇತ್ತು, ಒಂದು ಚುಕ್ಕೆ ಇತ್ತು, ಇದರ ಬಗ್ಗೆ ನೀವು ಬರೆಯಿರಿ ಅಂತ ಹೇಳಿದ್ರಂತೆ. ಸೊ ಪ್ರತಿಯೊಬ್ರು ಕೂಡ ಅಂದ್ರೆ ಆ ಪೇಪರ್ ಅನ್ನ ನೋಡಿ ನೀವು ಬೇರೆ ಪೇಪರ್ ಅಲ್ಲಿ ಬರೀರಿ, ಈ ಪೇಪರ್ನ ಬಗ್ಗೆ ಖಾಲಿ ಹಾಳೆಯನ್ನು ಕೊಟ್ಟು ಅದರ ಬಗ್ಗೆ ನೀವೀಗ ಬರೀಬೇಕಂತ ಹೇಳಿ. ಅದ್ರಲ್ಲಿ ಒಂದು ಚುಕ್ಕೆ ಇತ್ತು, ಪ್ರತಿಯೊಬ್ರು ಆ ಚುಕ್ಕೆ ಬಗ್ಗೆನೇ ಬರೆದಿದ್ರು. ಫುಲ್ ಅಂದ್ರೆ ಬಿಳಿಯಾಗಿರುವಂತ ಶುಭ್ರವಾದ ಪೇಪರ್ ಇದೆ, ಈ ಪೇಪರ್ ಅನ್ನ ನಾವು ಯಾವುದಕ್ಕೆಲ್ಲ ಉಪಯೋಗಿಸ್ಬೋದು, ಒಳ್ಳೆದಕ್ಕೆ ಉಪಯೋಗಿಸ್ಬೋದು, ಹಾಗೆ ಹೀಗೆ ಅವ್ರು ಬರಿಬೋದಾಗಿತ್ತು ಪಾಸಿಟಿವ್ ಆಗಿ. ಬಟ್ ಎಲ್ಲರೂ ಕೂಡ ಇಲ್ಲಿ ಒಂದು ಕಪ್ಪು ಚುಕ್ಕೆ ಇದೆ ಅಂತ ಫಸ್ಟ್ ಬರ್ದಿದ್ದೆ ಅದನ್ನ. ಅಲ್ಲಿ ಇರುವಂತ ಕ್ಲಾಸ್ ಅಲ್ಲಿ ಇರುವಂತ ಎಲ್ಲರೂ ಕೂಡ ಆ ಕಪ್ಪು ಚುಕ್ಕೆಯನ್ನ ತೆಗೆದ್ರೆ ಅದು ಹೀಗಾಗುತ್ತೆ, ಕಪ್ಪು ಅಂದ್ರೆ ತಪ್ಪು ಇಷ್ಟು ಚಿಕ್ಕದಾದ್ರೂ ಕೂಡ ಅದನ್ನ ನಾವು ಬೇಗ ಕಂಡು ಹಿಡಿತೀವಿ ಅಂತೇಳಿ. ಉಳ್ದಿದ್ದನ್ನ ನಾವು ಅಲ್ಲಿ 100 ಒಳ್ಳೆತನವನ್ನ ಕಾಣುವುದಿಲ್ಲ, ಒಂದು ತಪ್ಪನ್ನ ಕಂಡು ಹಿಡಿದಲ್ಲಿ ನಾವೆಲ್ಲ ಎಕ್ಸ್ಪರ್ಟ್ ಆಗಿರ್ತೇವೆ. ಸೊ ಹಾಗೆ ಸಾಮಾನ್ಯವಾಗಿ ಇರುವಂತದ್ದು ಈ ಪ್ರಪಂಚದಲ್ಲಿ. ಅಂತಹ ಒಂದು ಸಂದರ್ಭದಲ್ಲಿ ರಾಜನಾದವನು ಯಾವ ತರ ಇರ್ಬೇಕು, ಎಲ್ಲರನ್ನ ತೃಪ್ತಿಪಡಿಸಿಕೊಂಡು ಹೇಗೆ ಇರ್ಬೇಕು ಅನ್ನೋದು ತುಂಬಾ ಮುಖ್ಯವಾಗುತ್ತದೆ. ಅದೇ ರೀತಿ ಮಹಾರಾಜ ಯುಧಿಷ್ಠಿರನು ತನ್ನ ಶತ್ರುಗಳಿಂದ ಪ್ರಾಪ್ತವಾದ ಅನೇಕ ಕಷ್ಟದ ಸನ್ನಿವೇಶಗಳನ್ನು ದಾಟಬೇಕಾಯಿತು ಮತ್ತು ಅವನು ಎಲ್ಲಾ ಕಷ್ಟ ಪರಿಸ್ಥಿತಿಗಳಲ್ಲಿ ಮಾನಸಿಕ ಸಂತೋಷವನ್ನು ಕಾಪಾಡಿಕೊಂಡವನೆಂದು ಸಿದ್ಧಪಡಿಸಿ ತೋರಿಸಿದನು. ಮಹಾರಾಜ ಯುಧಿಷ್ಠಿರನಿಗೆ ಕೂಡ ತುಂಬಾ ಕಷ್ಟದ ಸನ್ನಿವೇಶಗಳಿದ್ವು. ಮಹಾರಾಜ ಯುಧಿಷ್ಠಿರ ಮತ್ತೆ ಪಾಂಡವರಂತೂ ಚಿಕ್ಕವರಿದ್ದಾಗ್ಲಿಂದಲೂ ತುಂಬಾ ಕಷ್ಟವನ್ನ ಸಹಿಸಿದ್ರು ಅಲ್ವಾ. ಎಷ್ಟೊಂದು ತೊಂದರೆಗಳು ಬಂತು, ಎಷ್ಟೊಂದು ಅವರಿಗೆ ಕಷ್ಟ ಬಂತು ಜೀವನದಲ್ಲಿ. ಭೀಷ್ಮ ಪಿತಾಮಹ ದೇಹವನ್ನು ತ್ಯಜಿಸ್ತಾ ಇರುವಂತಹ ಸಂದರ್ಭದಲ್ಲಿ ಹೇಳುತ್ತಾರೆ,
ಅಯ್ಯೋ ಎಂತೆಂತ ಕಷ್ಟಗಳನ್ನ ಎದುರಿಸಿದ್ರೆ, ನೀವು ಚಿಕ್ಕವರಿದ್ದಾಗ ತಂದೆಯನ್ನ ಕಳೆದುಕೊಂಡ್ರೆ, ನಿಮ್ಮ ವಿಧವೆ ತಾಯಿ ನಿಮ್ಮನ್ನ ಒಟ್ಟಾಗಿ ಇಡಲಿಕ್ಕೆ ಅಂದ್ರೆ ಪಟ್ಟಿರುವಂತ ಕಷ್ಟ ಎಷ್ಟಿರ್ಬೋದು. ಚಿಕ್ಕವರಿದ್ದಾಗ ನೀವು ಇಲ್ಲಿಗೆ ಬಂದ್ರಿ, ಇಲ್ಲಿಂದ ಅವಮಾನವನ್ನ ನೀವು ಇಲ್ಲಿ ಕೌರವರಿಂದ ಎಷ್ಟೊಂದು ಅವಮಾನವನ್ನ ಸಹಿಸಬೇಕಾಯ್ತು. ನಿಮ್ಮದೇ ರಾಜ್ಯ, ನಿಮ್ಮದೇ ಎಲ್ಲ, ನಿಮ್ಮದೇ ಕುಟುಂಬ, ಆದ್ರೆ ಕೂಡ ಅವರಿಂದ ನೀವು ಅವಮಾನವನ್ನ ಸಹಿಸಬೇಕಾಯ್ತು. ಭೀಮನನ್ನ ಕೊಲ್ಲುವ ಪ್ರಯತ್ನ ನಡೆಯಿತು. ಹೀಗೆ ಒಂದರ ನಂತರ ಒಂದು ಅವರು ನೆನಪಿಸಿಕೊಳ್ತಾರೆ. ಹೀಗೆ ಎಷ್ಟೊಂದು ಕಷ್ಟಗಳನ್ನ ಯುಧಿಷ್ಠಿರ ಸಹಿಸಿಕೊಂಡಿದ್ದ. ಅದಲ್ಲದೆ ಅವನು ರಾಜನಾದಾಗ ಕೂಡ, ಆವಾಗ ಕೂಡ ಅವನಿಗೆ ಹಲವಾರು ಕಷ್ಟದ ಸನ್ನಿವೇಶಗಳು ಇತ್ತು. ಅದನ್ನೆಲ್ಲ ಅವನು ಎಲ್ಲಾ ಕಷ್ಟ ಪರಿಸ್ಥಿತಿಗಳಲ್ಲಿ ಮಾನಸಿಕ ಸಂತೋಷವನ್ನು ಕಾಪಾಡಿಕೊಂಡವನೆಂದು ಸಿದ್ಧಪಡಿಸಿ ತೋರಿಸಿದನು. ಸೊ ಭಗವಂತನ ಭಕ್ತರಾದವರಿಗೆ ಈ ತರ ಒಂದು ಅಂದ್ರೆ ಸಹಿಷ್ಣುತೆ, ಆ ಒಂದು ಇದು ಬರುತ್ತೆ, ಟಾಲರೆನ್ಸ್, ಆ ಪವರ್ ಬಂದೇ ಬರುತ್ತೆ. ಭಗವಂತನ ಭಕ್ತನಾದವನಿಗೆ ಎಲ್ಲಾ ರೀತಿಯ ಗುಣಗಳು ಬಂದೇ ಬರುತ್ತೆ. ಇಲ್ಲಿಗ ಪರೀಕ್ಷಿತ ಮಹಾರಾಜನಿಗಾಗ್ಲಿ ಯುಧಿಷ್ಠಿರನಿಗಾಗ್ಲಿ ಹೇಗೆ ಸಾಧ್ಯವಾಯಿತು, ಅವರು ಎಂತಹ ಸಂದರ್ಭದಲ್ಲೂ ಅವರು ತಮ್ಮ ಮಾನಸಿಕ ಸಂತೋಷವನ್ನ ಕಾಪಾಡಿಕೊಂಡಿದ್ದರು ಅಂತೇಳಿ ಅದು ಹೇಗೆ ಸಾಧ್ಯವಾಗುತ್ತೆ. ಈ ಇಬ್ಬರು ಸ್ವಾತಂತ್ರ್ಯ ಹೋಲಿಕೆ ಅತ್ಯಂತ ಸೂಕ್ತವಾಗಿದೆ ಅಂತ ಹೇಳಿದೆ. ಹೇಗೆ ಮಾನಸಿಕ ಸ್ಥೈರ್ಯವನ್ನ ಕಾಯ್ದುಕೊಳ್ಳುವಂಥದ್ದು, ಅಥವಾ ಎಂಥದೇ ಪರಿಸ್ಥಿತಿಯಲ್ಲಿ ಬ್ಯಾಲೆನ್ಸ್ಡ್ ಆಗಿರುವಂಥದ್ದು, ಎಮೋಷನಲಿ ಬ್ಯಾಲೆನ್ಸ್ಡ್ ಆಗಿರುವಂಥದ್ದು, ಅದಾದ್ಮೇಲೆ ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಿರುವಂಥದ್ದು, ಒಳ್ಳೆಯ ಗುಣವನ್ನ ಕಾಪಾಡಿಕೊಂಡು ಬರುವಂಥದ್ದು ಅಲ್ವಾ. ಹೇಳ್ತಾರೆ, ಒನ್ಸ್ ಗ್ರೇಟ್ನೆಸ್ ಹ್ಯಾಸ್ ಟು ಬಿ ಅಂಡರ್ಸ್ಟುಡ್ ಹೌ ಹಿ ರಿಯಾಕ್ಟ್ಸ್ ಟು ದ ಪ್ರೊವೋಕಿಂಗ್ ಸಿಚುವೇಶನ್ಸ್. ಪ್ರೊವೋಕಿಂಗ್ ಸಿಚುವೇಶನ್ಗೆ ನಾವು ಯಾವ ತರ ರಿಯಾಕ್ಟ್ ಆಗ್ತೀವಲ್ಲ, ಅದರ ಪ್ರಕಾರ ನಮ್ಮ ಗ್ರೇಟ್ನೆಸ್ ಗೊತ್ತಾಗುತ್ತೆ, ನಮ್ಮ ಸಂಸ್ಕಾರ ಗೊತ್ತಾಗುತ್ತೆ ಅಂತ. ಸೊ ಇವರಿಗೆ ಎಷ್ಟೆಷ್ಟು ಇತ್ತು ಜೀವನದಲ್ಲಿ, ಆದ್ರೆ ಕೂಡ ಅವರು ಹೇಗಿದ್ರು, ಇದೆಲ್ಲ ಭಗವಂತನ ಭಕ್ತರಾದವರಲ್ಲಿ ಕಂಡು ಬರುವಂತ ಒಂದು ಗುಣ. ಭಗವಂತನ ಭಕ್ತರಾದವರಿಗೆ ಎಲ್ಲಾ ಒಳ್ಳೆ ಗುಣ ಬರುತ್ತೆ. ಪರೀಕ್ಷಿತ ಮಹಾರಾಜ ಆದ್ರಿಂದ ಅದನ್ನ ಅವನು ಸಹಿಸ್ಲಿಕ್ಕೆ ಸಾಧ್ಯವಾಯಿತು ಅಂತೇಳಿ. ಸೊ ಭಗವಂತನ ಭಕ್ತರಾದವರಿಗೆ ಎಲ್ಲಾ ಒಳ್ಳೆ ಗುಣಗಳು ಬರುತ್ತೆ ಅಂತೇಳಿ ಶ್ರೀಮದ್ ಭಾಗವತದಲ್ಲಿ ಹೀಗೆ ಹೇಳಲಾಗಿದೆ. ಯಸ್ಯಾಸ್ತಿ ಭಕ್ತಿರ್ ಭಗವತ್ಯ ಕಿಂಚನ ಸರ್ವೈರ್ ಗುಣ ತತ್ರ ಸಮಾಸತೆ ಸುರ ಹರಾವ ಭಕ್ತಸ್ಯ ಕುತೋ ಮಹಾದ್ಗುಣ ಮನೋರಥೇನಾ ಸತಿ ಧಾವತೋ ಬಹಿಹಿ. ಯಾರು ಭಗವಂತನ ಭಕ್ತರಾಗುತ್ತಾರೋ ಅವರಲ್ಲಿ ಎಲ್ಲಾ ದೇವತೆಗಳಲ್ಲಿ ಅಥವಾ ಎಲ್ಲಾ ಒಂದು ಮಹಾತ್ಮರಲ್ಲಿ ಇರುವಂತ ಎಲ್ಲಾ ಒಳ್ಳೆ ಗುಣಗಳು ತನ್ನಿಂತಾನೇ ಬರುತ್ತೆ. ಭಗವಂತನ ಕೃಪೆಯಿಂದ ಅನೆಲಾಯ್ಡ್ ಡಿವೋಷನ್ ಯಾರು ಮಾಡ್ತಾರೋ ಭಗವಂತನದು, ಅವರು ಖಂಡಿತವಾಗ್ಲೂ ಅವರಲ್ಲಿ ಒಳ್ಳೆ ಗುಣ ಇದ್ದೇ ಇರುತ್ತೆ ಅನ್ನೋದನ್ನ ವಿವರಿಸಲಾಗಿದೆ ಶ್ರೀಮದ್ ಭಾಗವತದಲ್ಲಿ. ಸೊ ಭಕ್ತಿ ಮಾರ್ಗದಲ್ಲಿ ಬಂದವನು ಅವನು ಜಾಸ್ತಿ ಶ್ರಮ ಪಡ್ಬೇಕಾಗಿಲ್ಲ ಇದೆಲ್ಲವನ್ನ ಮಾಡೋದಕ್ಕೆ. ಭಗವಂತನ ಕೃಪೆಯಿಂದ ಶಾಸ್ತ್ರದ ಪ್ರಕಾರ ಅವನು ಆಡಳಿತವನ್ನ ಮಾಡ್ತಾನೆ. ಭಗವಂತನ ಕೃಪೆಯಿಂದ ಎಲ್ಲವೂ ಸರಿ ಆಗುತ್ತದೆ. ಸೊ ಇಲ್ಲಿಗ ನೆಕ್ಸ್ಟ್ ಶಿವನ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಯಾಚಕರಿಗೆ ದಾನವೀಯುವ ಶಿವನು ಬಹು ಪ್ರಖ್ಯಾತನಾದ ದೇವತೆ. ಸೊ ಆದ ಕಾರಣದಿಂದಲೇ ಅವನಿಗೆ ಆಶುತೋಷ ಅಥವಾ ಬಹು ಸುಲಭವಾಗಿ ಪ್ರೀತನಾಗುವನೆಂದು ಹೆಸರಿದೆ. ಅವನಿಗೆ ಭೂತನಾಥ ಅಥವಾ ಸಾಮಾನ್ಯ ಒಡೆಯ ಅಂತಲೂ ಹೆಸರಿದೆ. ಸೊ ಶಿವ ತುಂಬಾ ಕರುಣೆಯ ಅವತಾರ ಶಿವನದು. ಎಲ್ಲ ಸಮಾಜದಲ್ಲಿ ಎಲ್ಲರಿಂದ ಕಡೆಗಣಿಸಲ್ಪಟ್ಟವರಿಂದ ಶಿವ ಕಡೆಗಣಿಸಲ್ಪಟ್ಟಿರ್ತಾರೆ, ಅವರ ಜವಾಬ್ದಾರಿಯನ್ನ ಶಿವ ವಹಿಸಿಕೊಳ್ಳುತ್ತಾರೆ. ಅದರಿಂದ ಅವರಿಗೆ ಭೂತನಾಥ ಅಂತೇಳಿ. ಸೊ ಈ ಪ್ರೇತಗಳನ್ನೆಲ್ಲ ಯಾರು ಅವರ ಒಂದು ಜವಾಬ್ದಾರಿಯನ್ನ ತೆಗೆದುಕೊಳ್ಳುವುದಿಲ್ಲ, ಶಿವ ತೆಗೆದುಕೊಳ್ತಾರೆ. ಈ ಪ್ರೇತಗಳಿಗೆ ಹೊಸದೊಂದು ಜೀವವನ್ನ ಕೊಡುವಂತ ಜವಾಬ್ದಾರಿ ನನ್ನದು ಅನ್ನುವಂತ ಒಂದು ಅವರು ಸಂಚಾರವನ್ನ ಮಾಡ್ತಾರೆ ಸಂಜೆ ಹೊತ್ತಿನಲ್ಲಿ ಅಂತ ಕೂಡ ಹೇಳಲಾಗುತ್ತೆ. ಸೊ ಹೀಗೆ ಆಶುತೋಷ ಅಂದ್ರೆ ತುಂಬಾ ಸುಲಭವಾಗಿ ಅವರು ನಮ್ಮಿಂದ ಅವರು ಸಂಪ್ರೀತರಾಗುತ್ತಾರೆ, ಪ್ರಸನ್ನರಾಗುತ್ತಾರೆ. ಇನ್ನೊಂದು ಕಡೆ ಏನ್ ಹೇಳಲಾಗಿದೆ ಅಂದ್ರೆ, ಶಿವನನ್ನ ಒಲಿಸುವುದು ಯಾಕೆ ಸುಲಭ ಅಂದ್ರೆ, ಈಗ ಶಿವನ ಹತ್ರ ನಾವು ಏನನ್ನಾದ್ರೂ ಕೇಳಿದ್ರೆ, ಭೌತಿಕ ಇಚ್ಛೆಗಳನ್ನ ಕೇಳಿದ್ರೆ ಶಿವ ಬೇಗ ಸ್ಯಾಂಕ್ಷನ್ ಮಾಡ್ತಾರೆ. ಯಾಕಂದ್ರೆ ಶಿವ ಧ್ಯಾನ ಮಾಡ್ತಾ ಇರ್ತಾರೆ. ಶಿವ ಧ್ಯಾನದಲ್ಲಿದ್ದಾಗ ಅವರಿಗೆ ಅಂದ್ರೆ ಕೃಷ್ಣನ ಧ್ಯಾನ ಮಾಡ್ತಾ ಇರ್ತಾರೆ, ವಿಷ್ಣುವಿನ ಧ್ಯಾನ ಮಾಡ್ತಾ ಇರ್ತಾರಂತ. ಸೊ ಧ್ಯಾನದಲ್ಲಿ ಇದ್ದಾಗ ಏನಾಗುತ್ತೆ, ಯಾರಾದ್ರೂ ಬಂದು ತೊಂದರೆ ಕೊಟ್ರೆ ತುಂಬಾ ಹೊತ್ತು ತೊಂದರೆಯನ್ನ ಸಹಿಸಕ್ಕಾಗಲಿ, ಎಸ್ ಹೋಗ್ಲಿ ಬಿಡು ಅಂತೇಳಿ ಕೊಡ್ತಾ ಇರ್ತಾರೆ. ಹೀಗೆ ಕೂಡ ಅಂತ ಒಬ್ರು ಆಚಾರ್ಯರು ಹೇಳಿದ್ದನ್ನ ನಾನು ಕೇಳಿದ್ದೇನೆ. ಸೊ ಹೀಗೆ ಭೂತನಾಥ ಅಥವಾ ಸಾಮಾನ್ಯರ ಒಡೆಯ ಅಂತಲೂ ಹೆಸರು. ಪರಿಣಾಮಗಳನ್ನು ಲೆಕ್ಕಿಸದೆ ಉದಾರವಾಗಿ ದಾನ ಮಾಡುವುದರಿಂದ ಸಾಮಾನ್ಯರು ಅವರಲ್ಲಿ ಮುಖ್ಯವಾಗಿ ಆಸಕ್ತರಾಗುತ್ತಾರೆ. ಎಸ್, ಶಿವ ಪರಿಣಾಮವನ್ನು ಲೆಕ್ಕಿಸುವುದಿಲ್ಲ. ಈಗ ನಾನು ಕೊಡುವ ವರದಿಂದ ಏನು ಪರಿಣಾಮ ಆಗ್ಬೋದು ಮುಂದಕ್ಕೆ ಅದು ಅವ್ರು ನೋಡುದಿಲ್ಲ, ಪಟ್ಟಂತ ಕೊಟ್ಟು ಬಿಡ್ತಾರೆ. ಉದಾರ, ಬೇಗ ಅಂದ್ರೆ ಜನರಿಂದ ಬೇಗನೆ ಅವರು ಪ್ರಸನ್ನರಾಗ್ತಾರೆ, ಕೊಟ್ಟು ಬಿಡ್ತಾರೆ. ಬಟ್ ಅದರ ಪರಿಣಾಮ ಕೆಲವು ಸತಿ ತಗೊಂಡವರಿಗೆ ಕೂಡ ಒಳ್ಳೇದಿರುವುದಿಲ್ಲ. ಸೊ ಅದನ್ನ ಶಿವ ಇದ್ ಮಾಡುವುದಿಲ್ಲ, ಲೆಕ್ಕಿಸುವುದಿಲ್ಲ. ಸೊ ರಾವಣನ ಉದಾಹರಣೆಯಲ್ಲಿ ಕೊಡಲಾಗಿದೆ. ರಾವಣನು ಶಿವನಲ್ಲಿ ಗಾಢ ಭಕ್ತಿಯನ್ನು ಇಟ್ಟಿದ್ದ.
ಶಿವನನ್ನು ಸುಲಭವಾಗಿ ಪ್ರಸನ್ನಗೊಳಿಸುವುದರ ಮೂಲಕ ರಾವಣನು ಅದೆಷ್ಟು ಶಕ್ತಿಶಾಲಿಯಾದನೆಂದರೆ ಅವನು ಶ್ರೀರಾಮನ ಅಧಿಕಾರವನ್ನ ಪ್ರಶ್ನಿಸಿದ. ಆದರೆ ರಾವಣನು ಶಿವಗೆ ಪ್ರಭುವಾದ ಮತ್ತು ದೇವೋತ್ತಮ ಪರಮಪುರುಷನಾದ ಶ್ರೀರಾಮನೊಡನೆ ಯುದ್ಧ ಮಾಡುವಾಗ ಮಾತ್ರನು ಶಿವನು ರಾವಣನಿಗೆ ನೆರವಾಗ್ಲಿಲ್ಲ. ಯಾವಾಗ ಮಾತೆ ಸೀತೆಯನ್ನ ಅಪಹರಿಸಿದ್ನೋ ರಾವಣ, ಆವಾಗ ರಾವಣನಿಗೆ ಶಿವನ ಒಂದು ಆಶೀರ್ವಾದ, ಅದು ಶಿವನಿಂದ ಬರುವಂತ ಒಂದು ಏನು ಇದಿರುತ್ತಲ್ಲ ಕೃಪೆ ಅನ್ನುವಂಥದ್ದು, ಅದು ಸ್ಟಾಪ್ ಆಗೋಯ್ತು. ಇಂತಹ ಒಂದು ಉದ್ದಟತನ, ಎಂತಹ ಒಂದು ಮೂರ್ಖತನ, ಭಕ್ತಿಯ ನಾಟಕವನ್ನ ಆಡ್ಕೊಂಡು ಅವನು ಏನನ್ನೆಲ್ಲ ಪ್ರಾಪ್ತಿ ಮಾಡ್ಕೊಂಡ. ಬಟ್ ಈಗ ಅವನು ರಾಮನ ಪತ್ನಿ ಸೀತೆಯನ್ನೇ ಅಪಹರಿಸಿದ್ನಲ್ಲ ಅಂತ ಶಿವನಿಗೂ ತುಂಬಾನೇ ಸಿಟ್ಟಿರುತ್ತೆ. ಸೊ ಶಿವ ಆವಾಗಿಂದ ಸ್ಟಾಪ್ ಮಾಡ್ತಾರೆ ಅವನಿಗೆ ಯಾವುದೇ ರೀತಿಯ ಒಂದು ಇದನ್ನ ಮಾಡುವಂಥದ್ದನ್ನ, ದಯಪಾಲಿಸುವಂಥದ್ದು ಆಗ್ಲಿ, ಆಶೀರ್ವಾದವನ್ನು ಕೊಡುವುದಾಗ್ಲಿ. ಆದರೆ ರಾವಣನು ಶಿವನಿಗೆ ಪ್ರಭುವಾದ ಮತ್ತು ದೇವೋತ್ತಮ ಪರಮಪುರುಷನಾದ ಶ್ರೀರಾಮನೊಡನೆ ಯುದ್ಧ ಮಾಡುವಾಗ ಮಾತ್ರ ಶಿವನು ರಾವಣನಿಗೆ ನೆರವಾಗ್ಲಿಲ್ಲ. ಶಿವನು ವೃಕಾಸುರನಿಗೆ, ಸೊ ವೃಕಾಸುರ ಅಂತ ಇದೆ ಇಲ್ಲಿ, ಭಸ್ಮಾಸುರ ಅಂತ ಕೂಡ ಹೇಳಲಾಗುತ್ತದೆ. ಸೊ ಭಸ್ಮಾಸುರ ಅವನು ಹಲವಾರು ವರ್ಷಗಳ ಕಾಲ ತಪಸ್ಸು ಮಾಡಿ ಶಿವನಿಂದ, ಭಸ್ಮಾಸುರ ಅಥವಾ ವೃಕಾಸುರ ಏನ್ ಹೇಳ್ತಾನೆ ಅವನು, ನಾನು ಯಾರ ತಲೆ ಮೇಲೆ ಕೈ ಇಟ್ರು ಅವರು ಭಸ್ಮವಾಗಿ ಹೋಗ್ಬೇಕಂತೇಳಿ ಆ ತರ ವರವನ್ನ ಅವನು ಪಡೀತಾನೆ. ಶಿವ ಯೋಚನೆನೂ ಮಾಡೋದಿಲ್ಲ, ಏನ್ ಕೇಳ್ತಾ ಇದ್ದಾನಂತೇಳಿ ಸ್ಯಾಂಕ್ಷನ್ ಮಾಡಿಬಿಡ್ತಾರೆ. ಬಟ್ ಏನಾಗುತ್ತೆ, ಶಿವನ ವೃಕಾಸುರಿಗೆ ನೀಡಿದ ವರವು ತೊಡಕುಂಟು ಮಾಡಿದುದಷ್ಟೇ ಅಲ್ಲ, ಕ್ಷೋಭೆಯನ್ನು ಉಂಟು ಮಾಡಿತು. ಶಿವನ ಅನುಗ್ರಹದಿಂದ ವೃಕಾಸುರನು ತಾನು ಯಾರ ತಲೆಯನ್ನೇ ಮುಟ್ಟಿದರೋ ಅದನ್ನು ನಿವಾರಿಸುವಂತ ಶಕ್ತಿಯನ್ನು ಪಡೆದುಕೊಂಡ. ಸೊ ಶಿವನಿಂದ ಈ ವರವನ್ನು ಪಡೆದುಕೊಂಡಿದ್ದರು ಜಾಣನಾದ ಅವನು ಶಿವನ ತಲೆಯ ಮೇಲೆ ಕೈ ಇಟ್ಟು ವರದ ಪರೀಕ್ಷೆ ಮಾಡ್ಲಿಕ್ಕೆ ಇಚ್ಛಿಸ್ತಾನೆ ಅಲ್ವಾ. ಈಗ ನೀನ್ ನನ್ಗೆ ಕೊಟ್ಟಿದ್ಯಾ ವರವನ್ನ, ಮೊದಲು ನಾನು ಅದನ್ನ ಟೆಸ್ಟ್ ಮಾಡ್ತೀನಿ ನಿನ್ನ ತಲೆ ಮೇಲೆ ಇಟ್ಕೊಂಡು, ನೀನ್ ಭಸ್ಮ ಆಗ್ತೀಯಾ ಇಲ್ವಾ ಅಂತೇಳಿ. ಅದಾದ್ಮೇಲೆ ಶಿವನು ಆ ಸಂದಿಗ್ಧದಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ವಿಷ್ಣುವಿನ ಮೊರೆ ಹೋಗಬೇಕಾಯ್ತು. ವಿಷ್ಣು ಮೋಹಿನಿ ರೂಪದಲ್ಲಿ ಬರುವಂಥದ್ದು, ಮೋಹಿನಿ ರೂಪದಲ್ಲಿ ಬಂದು ಹೇಳುವಂಥದ್ದು, ನೀನು ಫಸ್ಟ್ ಟೆಸ್ಟ್ ಮಾಡಿ ನೋಡು, ಶಿವ ಕೊಟ್ಟಿರುವಂಥದ್ದು ಅದು ಅಂದ್ರೆ ಅದು ಸರಿಯಾಗಿ ಇದಾಗೋದಿಲ್ಲ, ಅಂದ್ರೆ ಫಲಿಸೋದಿಲ್ಲ. ಸೊ ಅದರಿಂದ ನೀನು ಟೆಸ್ಟ್ ಮಾಡ್ಬೇಕಾದ ಅವಶ್ಯಕತೆ ಇದೆ. ಸೊ ಹೇಗ್ ಟೆಸ್ಟ್ ಮಾಡ್ತೀನಿ ನೀನು, ಮೊದ್ಲು ನಿನ್ನ ತಲೆ ಕೈ ಇಟ್ಟು ಟೆಸ್ಟ್ ಮಾಡ್ಕೋ ಆಗುತ್ತಾ ಅಂತ ಹೇಳಿ. ಸೊ ಅವನು ಕೈ ಇಟ್ಕೊಳ್ತಾನೆ, ಅವನು ಭಸ್ಮವಾಗಿ ಹೋಗ್ತಾನೆ. ಸೊ ಹಾಗೆ ವರದ ಪರೀಕ್ಷೆ ಮಾಡಲು ಹೋದನು. ಹಾಗೆ ಮಾಡಿ ತನ್ನನ್ನು ತಾನು ಕೊಂದುಕೊಂಡನು. ಇದರಿಂದ ಜಗತ್ತು ಅಂತಹ ವಂಚಕ ದೇವಯಾಚಕನ ಎಲ್ಲಾ ತರದ ಪೀಡೆಗಳಿಂದ ಪಾರಾಯಿತು. ಶಿವನು ಎಂದು ಯಾರಿಗೂ ಯಾವ ದಾನವನ್ನಾಗಲಿ ನಿರಾಕರಿಸುವುದಿಲ್ಲವೆಂಬುದು ಅತಿಶಯವಾದ ಸಂಗತಿ. ಆದ್ದರಿಂದ ಕೆಲವೊಮ್ಮೆ ಕೆಲವೊಂದು ತಪ್ಪು ನಡೆದರೂ ಶಿವನು ಅತ್ಯಂತ ಉದಾರಿ. ರಮ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಸೊ ಇಲ್ಲಿ ಏನಂತ ಇದೆ ಈ ಶ್ಲೋಕದಲ್ಲಿ, ರಮಾಶ್ರಯ ದೇವೋ ರಮಾಶ್ರಯ. ಸೊ ರಮ ಅಂದ್ರೆ ಲಕ್ಷ್ಮೀ ದೇವಿ, ಲಕ್ಷ್ಮಿ, ಅವಳಿಗೆ ಆಶ್ರಯ ವಿಷ್ಣು. ರಮಾಶ್ರಯ ಅಂದ್ರೆ ವಿಷ್ಣು. ವಿಷ್ಣುವು ಸಕಲ ಜೀವಿಗಳ ಪಾಲಕ. ಅಸಂಖ್ಯ ಜೀವಿಗಳು ಭೂತಲದ ಮೇಲಲ್ಲದೆ ಇತರ ಸಹಸ್ರಾರು ಲೋಕಗಳಲ್ಲಿಯೂ ಇದ್ದಾರೆ. ಅವರೆಲ್ಲರಿಗೂ ಆತ್ಮ ಸಾಕ್ಷಾತ್ಕಾರದ ಗುರಿಯಲ್ಲಿ ಸಾಗಲು ಜೀವನದಲ್ಲಿ ಇರಬೇಕಾದ ಎಲ್ಲ ಅಗತ್ಯಗಳನ್ನ ಒದಗಿಸಲಾಗಿದೆ. ಎಲ್ಲರ ಪಾಲಕ ವಿಷ್ಣು. ಈಗ ಈ ಐಹಿಕ ಜಗತ್ತಿನ ಒಂದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿದ್ರೆ ಕೂಡ, ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ಶಿವ ನಾಶ ಮಾಡ್ತಾನೆ, ವಿಷ್ಣು ಪಾಲನೆ ಮಾಡ್ತಾನೆ. ಸೊ ಪಾಲನೆ ಅನ್ನುವಂಥದ್ದು ತುಂಬಾ ಕಷ್ಟದ ಕೆಲಸ ಅಲ್ವಾ. ಈಗ ನಾವು ನೋಡ್ತೀವಿ, ಈ ಪ್ರಪಂಚದಲ್ಲಿ ಕೂಡ ಅಷ್ಟೇ, ಮೇಂಟೈನ್ ಮಾಡೋದು ಎಷ್ಟು ಕಷ್ಟ, ಯಾವುದನ್ನೇ ಆಗ್ಲಿ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ, ಕೆಲವೊಂದು ಸಂಬಂಧಗಳನ್ನ ನಿಭಾಯಿಸೋದು ಎಷ್ಟು ಕಷ್ಟ. ಪಾಲನೆ ಅನ್ನುವಂಥದ್ದು ತುಂಬಾ ತುಂಬಾ ಕಷ್ಟದ ಕೆಲಸ, ಅದು ವಿಷ್ಣು ಮಾಡ್ತಾರೆ. ಸೊ ಇಲ್ಲಿ ಸಕಲ ಜೀವಿಗಳ ಪಾಲಕ, ಅಸಂಖ್ಯ ಜೀವಿಗಳು ಭೂತಲದ ಮೇಲಲ್ಲದೆ ಇತರ ಸಹಸ್ರಾರು ಲೋಕಗಳಲ್ಲಿಯೂ ಇರುತ್ತಾರೆ. ಎಲ್ಲರ ಪಾಲನೆಯನ್ನ ಭಗವಂತ ಮಾಡ್ತಾರೆ. ಅವರೆಲ್ಲರಿಗೂ ಆತ್ಮ ಸಾಕ್ಷಾತ್ಕಾರದ ಗುರಿಯಲ್ಲಿ ಸಾಗಲು ಜೀವನದಲ್ಲಿ ಇರಬೇಕಾದ ಎಲ್ಲ ಅಗತ್ಯಗಳನ್ನು ಒದಗಿಸಲಾಗಿದೆ. ಸೊ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ವೈಭವನಾಂ ವಿದದಾತಿ ಕಾಮ. ಭಗವಂತನೊಬ್ಬನೇ ಎಲ್ಲರ ಪಾಲನೆಯನ್ನ ಮಾಡುವವರು ಅಂತ ಹೇಳಲಾಗುತ್ತೆ ಉಪನಿಷತ್ತುಗಳಲ್ಲಿ. ಸೊ ಹೀಗೆ ಎಲ್ಲರ ಪಾಲನೆಯನ್ನ ಸಹಸ್ರಾರು ಲೋಕಗಳಲ್ಲಿ ಎಲ್ಲಾ ಕಡೆ ಇರುವಂತ ಅಸಂಖ್ಯ ಜೀವಿಗಳ ಪಾಲನೆಯನ್ನ ಭಗವಂತ ಮಾಡ್ತಾರೆ. ಮನುಷ್ಯರ ಪಾಲನೆ ಮಾತ್ರ ಅಲ್ಲ, ಎಲ್ಲಾ ಜೀವಿಗಳ ಪಾಲನೆ. ಅವರೆಲ್ಲರಿಗೂ ಈಗ ಜೀವಿಗಳಿಗೆ, ಮನುಷ್ಯರೆಲ್ಲರಿಗೂ ಆತ್ಮ ಸಾಕ್ಷಾತ್ಕಾರದ ಗುರಿಯಲ್ಲಿ ಸಾಗಲು ಜೀವನದಲ್ಲಿರಬೇಕಾದ ಎಲ್ಲ ಅಗತ್ಯಗಳನ್ನ ಒದಗಿಸಲಾಗಿದೆ. ಇಲ್ಲಿ ನಮ್ಗೆ ಆಕ್ಚುಲಿ ಮಾನವ ಜನ್ಮ ಸಿಕ್ಕಿದ್ದೆ ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ. ಅದಕ್ಕೆ ನಾವು ಅದನ್ನ ಆ ಜೀವನದಲ್ಲಿ ನಾವು ಮುಂದುವರಿಯಬೇಕಾದ್ರೆ ಏನೇನು ಮಾಡ್ಬೇಕಾ ಅದನ್ನ ಕೂಡ ಇಲ್ಲಿ ಒದಗಿಸಲಾಗಿದೆ. ಭಗವಂತ ಖುದ್ದು ಅವರೇ ಸ್ವತಃ ಇಲ್ಲಿಗೆ ಬರ್ತಾರೆ, ಬಂದು ನಮ್ಗೆ ಬೋಧಿಸ್ತಾರೆ. ಆದ್ರೆ ಅವರು ಇಂದ್ರಿಯ ತುಷ್ಟಿ ಮಾರ್ಗದಲ್ಲಿ ಸಾಗಿ ಮಾಯಾಶಕ್ತಿಯ ಪ್ರಭಾವದಿಂದ ಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ. ಸೊ ಭಗವಂತ ಹಾಕಿಕೊಟ್ಟಿರುವಂತ ದಾರಿ ಬೇಡ, ನಮ್ಮದೇ ದಾರಿಯಲ್ಲಿ ನಾವು ನಡ್ಕೊಳ್ತೇವೆ ಅಂತ ಹೇಳಿ. ಸೊ ಈಗ ಚಿಕ್ಕ ಮಕ್ಕಳು ಏನು ಮಾಡಬೇಡ ಅಂತ ಹೇಳ್ತೀವೋ ಅದನ್ನ ಮಾಡ್ತಾರೆ. ಸೊ ನಾವು ಅದೇ ತರ, ಭಗವಂತ ಏನು ಮಾಡು ಅಂತ ಹೇಳ್ತಾರೆ ಅದನ್ನ ನಾವು ಮಾಡೋದಿಲ್ಲ.
ಭಗವಂತ ಹೇಳದಿರೋದನ್ನ ನಾವು ಮಾಡ್ತೀವಿ. ಭಗವಂತ ತುಂಬಾ ಸುಲಭವಾದ ಮಾರ್ಗವನ್ನ ನಮ್ಗೆ ಹಾಕಿ ಕೊಡ್ತಾರೆ. ಬಟ್ ನಾವೇನ್ ಮಾಡ್ತೀವಿ, ನಾವು ಇಂದ್ರ ತುಷ್ಟಿಯ ಮಾರ್ಗದಲ್ಲಿ ಸಾಗಿ ಮಾಯಾಶಕ್ತಿಯ ಪ್ರಭಾವದಿಂದ ಕಷ್ಟದಲ್ಲಿ ಸಿಲುಕಿಕೊಳ್ತೀವಿ. ನಾವು ಅನ್ಕೊಳ್ತೀವಿ ಈ ಐಹಿಕ ಪ್ರಪಂಚವೇ ಆಲ್ ಇನ್ ಆಲ್, ಇಲ್ಲೇ ನಾವು ಸಾವಿರಾರು ವರ್ಷಗಳ ಕಾಲ ಇಲ್ಲೇ ನಾವು ಪರ್ಮನೆಂಟ್ ಆಗಿ ಇರ್ತೀವಿ ಅನ್ನೋ ತರ ನಾವು ಬದುಕ್ತೀವಿ. ಬರೀ ಎಂಜಾಯ್ ಮಾಡೋದೇ ಜೀವನದ ಉದ್ದೇಶ ಅಂತ ನಾವು ತಿಳ್ಕೊಂಡಿರ್ತೀವಿ. ಅದು ಮಾಯೆಯ ಪ್ರಭಾವ. ಸೊ ಈ ತರ ನಾವು ಎಷ್ಟು ನಾವು ಅಟ್ಯಾಚ್ ಆಗಿರ್ತೀವೋ, ದ ಡಿಗ್ರಿ ಯು ಅಟ್ಯಾಚ್ ಟು ದ ಮೆಟೀರಿಯಲ್ ನೇಚರ್, ಅಷ್ಟೇ ನಿನ್ಗೆ ಅದರಿಂದ ದುಃಖ ಬರುತ್ತೆ ಅಂತ ಹೇಳಲಾಗುತ್ತೆ. ಆದ್ರಿಂದ ಅವರು ಆರ್ಥಿಕಾಭಿವೃದ್ಧಿಯ ಸುಳ್ಳು ಯೋಜನೆಯ ಮಾರ್ಗದಲ್ಲಿ ನಡೆಯುತ್ತಾರೆ. ಅಂತಹ ಆರ್ಥಿಕಾಭಿವೃದ್ಧಿಯು ಮಾಯೆಯಾದ್ದರಿಂದ ಅದು ಎಂದೂ ಯಶಸ್ವಿ ಆಗುವುದಿಲ್ಲ. ಬರೀ ದುಡ್ಡು ಗಳಿಸುವುದರಿಂದ ನಾವು ಸಂತೋಷವಾಗಿರುತ್ತೇವೆ ಅಂತ ತಿಳ್ಕೊಂಡಿರ್ತಾರೆ. ಬರೀ ದುಡ್ಡೇ ನಮ್ಗೆ ಸಂತೋಷವನ್ನ ಅಂದ್ರೆ ಸಂತೋಷ ಕೊಡುತ್ತೆ ಅಂತ ಇದ್ರೆ, ಯಾಕೆ ಶ್ರೀಮಂತರು ತುಂಬಾ ಜನ ದುಡ್ಡಿರೋರು, ಅವರಿಗೆ ನಿದ್ರೆ ಬರುವುದಿಲ್ಲ. ಸ್ಲೀಪಿಂಗ್ ಪಿಲ್ಸ್ ಎಲ್ಲ ತಗೊಳ್ಳುವಂತರು ಕೂಡ ಇದ್ದಾರೆ, ನಿದ್ರೆ ಇಲ್ಲದೆ. ಯಾಕೆ ಅವ್ರು ಸಂತೋಷದಿಂದ ಇಲ್ಲ, ನಿಶ್ಚಿಂತೆಯಿಂದ ಮಲಗೋದಿಕ್ಕೆ ಕೂಡ ಅವ್ರಿಗೆ ಆಗಲ್ಲ. ತುಂಬಾ ದುಡ್ಡಿರುವಂತಹ ಶ್ರೀಮಂತ ರಾಷ್ಟ್ರಗಳಲ್ಲಿ ಯುವಕರ ಆತ್ಮಹತ್ಯೆಯ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ? ಅವರಲ್ಲಿ ಎಲ್ಲಾ ದುಡ್ಡಿರುತ್ತೆ, ಎಲ್ಲಾ ರೀತಿಯ ಎಂಜಾಯ್ಮೆಂಟ್ ಅವಕಾಶ ಇರುತ್ತೆ, ಆದ್ರೂ ಯಾಕೆ ಆತ್ಮಹತ್ಯೆ ಅವ್ರು ಮಾಡ್ಕೊಳ್ತಾರೆ? ದುಡ್ಡೇ ಎಲ್ಲ ಅಲ್ಲ, ದುಡ್ಡೇ ಸಂತೋಷವನ್ನ ಕೊಡೋದಿಕ್ಕೆ ಸಾಧ್ಯ ಇಲ್ಲ. ಅದೇ ಬಡವರು, ಕೆಲವರು ತುಂಬಾ ಸಂತೋಷದಿಂದ ಬದುಕುವವರು ಕೂಡ ಇರ್ತಾರೆ ಅಲ್ವಾ? ಆದ್ರಿಂದ ಸಂತೋಷ ಅನ್ನುವಂಥದ್ದು ನಾವು ದುಡ್ಡಿನಿಂದ ಅಳಿಯೋದಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಏನಾಗುತ್ತೆ, ಅವರು ಆರ್ಥಿಕಾಭಿವೃದ್ಧಿ ಮಾಯೆ, ಲಕ್ಷ್ಮಿ ಮಾಯೆ ಆಗುತ್ತಾಳೆ, ವಿಷ್ಣು ಇಲ್ಲದಿರುವಂತಹ ಲಕ್ಷ್ಮಿ ಮಾಯೆ ಆಗುತ್ತಾಳೆ ಅಂತ. ಇಲ್ಲಿ ಮಾಯೆ ಆದ್ರಿಂದ ಅದು ಎಂದು ಯಶಸ್ವಿ ಆಗುದಿಲ್ಲ. ಈ ಜನರು ಸದಾ ಮಾಯಾ ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಅವಳ ಬೆನ್ನು ಹತ್ತಿದ್ದಾರೆ. ಆದ್ರೆ ಲಕ್ಷ್ಮೀ ದೇವಿಯು ವಿಷ್ಣುವಿನ ರಕ್ಷಣೆಯಲ್ಲಿ ಮಾತ್ರ ಇರುವಳೆಂಬುದನ್ನು ಅವರು ತಿಳಿದಿಲ್ಲ. ವಿಷ್ಣುವಿಲ್ಲದ ಲಕ್ಷ್ಮಿಯು ಮಾಯೆ. ಬರೀ ಲಕ್ಷ್ಮಿಯ ಪೂಜೆಯನ್ನ ಮಾಡಿ ಲಕ್ಷ್ಮಿ ಮಾತ್ರ ನಮ್ಗೆ ಬೇಕು ಅಂತ ತಿಳ್ಕೊಂಡ್ರೆ ಮಾಯೆಯನ್ನ ಕರ್ಕೊಂಡು ಬಂದಾಗ ಆಗುತ್ತೆ. ನಾವು ಲಕ್ಷ್ಮಿ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದ್ದಾಗೆ ಅದನ್ನ ನಾರಾಯಣನ ಸೇವೆಗೆ ನಾವು ಉಪಯೋಗಿಸ್ಲಿಲ್ಲ ಅಂದ್ರೆ ಫ್ರಸ್ಟ್ರೇಷನ್ ಉಂಟಾಗುತ್ತೆ ನಮ್ಗೆ. ಆ ಲಕ್ಷ್ಮಿ ನಮ್ಗೆ ಫ್ರಸ್ಟ್ರೇಷನ್ ಅನ್ನ ಉಂಟು ಮಾಡುತ್ತೆ. ಅಥವಾ ನಾರಾಯಣನ ಸೇವೆಯನ್ನ ನಾವು ಮಾಡ್ಲಿಲ್ಲ ಅಂದ್ರೆ ಲಕ್ಷ್ಮಿಯ ಜೊತೆಗೆ, ಆ ಲಕ್ಷ್ಮಿ ಕೂಡ ನಮ್ಮ ಬಳಿ ಪರ್ಮನೆಂಟ್ ಆಗಿ ಇರುವುದಿಲ್ಲ. ಸೊ ಇದನ್ನ ನಾವು ಡಿಸ್ಕಸ್ ಮಾಡಿದೀವಿ. ಲಕ್ಷ್ಮಿ ಪತಿವ್ರತ ನಾರಿ, ತನ್ನ ಪತಿಯನ್ನು ಬಿಟ್ಟು ಒಂದು ಗಳಿಗೆ ಕೂಡ ಅವಳು ಇರುವುದಿಲ್ಲ. ಆದ್ರಿಂದ ಬುದ್ಧಿವಂತರಾದವರು ನಾರಾಯಣನ ಪೂಜೆಯನ್ನ ಮಾಡ್ತಾರೆ, ಲಕ್ಷ್ಮೀ ನಾರಾಯಣರ ಪೂಜೆಯನ್ನ ಮಾಡ್ತಾರೆ. ನಾರಾಯಣನಿದ್ದಲ್ಲಿ ಲಕ್ಷ್ಮಿ ಇರ್ಲೇಬೇಕು ಅಲ್ವಾ? ಸೊ ಇನ್ನೀಗ ಲಕ್ಷ್ಮೀ ಪೂಜೆ ದೀಪಾವಳಿ ಸಮಯದಲ್ಲೆಲ್ಲ ಮಾಡ್ತೀರಲ್ವಾ ನೀವೆಲ್ಲ? ನಾರಾಯಣನ ಮೂರ್ತಿಯನ್ನ ಜೊತೆಯಲ್ಲಿ ಇಟ್ಟು ಮಾಡಿ ಲಕ್ಷ್ಮಿಯ ಪೂಜೆಯನ್ನ ಮಾಡುವಾಗ. ವರಮಹಾಲಕ್ಷ್ಮಿಗೆ ಮಾಡ್ತಾರೆ ಕೆಲವರು, ಇನ್ನು ದೀಪಾವಳಿಗೆ ಲಕ್ಷ್ಮೀ ಪೂಜೆ ಮಾಡ್ತೀವಿ ನಾವೆಲ್ಲ. ಸೊ ನಾರಾಯಣನನ್ನ ಒಟ್ಟಿಗೆ ಇಟ್ಟು ಲಕ್ಷ್ಮೀ ಪೂಜೆಯನ್ನ ಮಾಡಿ. ಅದರಿಂದ ನಾವು ನೇರವಾಗಿ ಲಕ್ಷ್ಮಿಯ ರಕ್ಷಣೆಯನ್ನು ಬಯಸೋದ್ರ ಬದಲು ವಿಷ್ಣುವಿನ ಆಶ್ರಯವನ್ನು ಅರಸಬೇಕು. ಈಗ ಇಲ್ಲಿ ರಾವಣ ಕೂಡ ಅಷ್ಟೇ, ಸೀತೆಯನ್ನ ಅಪಹರಿಸಿದ. ಸೀತೆ ಅಂದ್ರೆ ಅವನಿಗೆ ಸೀತೆ ಬೇಕಿತ್ತು, ಆದ್ರೆ ರಾಮನ ಭಕ್ತಿ ಅವನಿಗೆ ಬೇಡ. ಸೀತೆ ಲಕ್ಷ್ಮಿಯ ಒಂದು ರೂಪ. ಸೀತೆ ನನ್ನ ಜೊತೆಗಿದ್ರೆ, ಅಂದ್ರೆ ಸೀತೆಯನ್ನ ನಾನು ವಿವಾಹವಾದ್ರೆ ಸೀತೆಯ ಪತಿವ್ರತೆಯಿಂದ ನಾನು ಅಮರನಾಗುತ್ತೇನೆ ಅನ್ನುವಂತ ಏನೇನೋ ಲೆಕ್ಕಾಚಾರ ಇರ್ತದೆ ರಾವಣನಿಗೆ. ಸೊ ಇಲ್ಲಿ ರಾವಣನ ತರ ಆಗ್ತೀವಿ ನಾವು. ಬರೀ ಲಕ್ಷ್ಮಿ ಬೇಕು ಅಂತ ಇಟ್ಕೊಂಡ್ರೆ, ಕೃಷ್ಣನನ್ನ ಬಿಟ್ರೆ ಅಥವಾ ನಾರಾಯಣನನ್ನ ನಾವು ಪೂಜೆ ಮಾಡ್ಲಿಲ್ಲ ಅಂದ್ರೆ. ಆದ್ರಿಂದ ನಾವು ನೇರವಾಗಿ ಲಕ್ಷ್ಮಿಯ ರಕ್ಷಣೆಯನ್ನು ಬಯಸೋದ್ರ ಬದಲು ವಿಷ್ಣುವಿನ ಆಶ್ರಯವನ್ನು ಅರಸಬೇಕು. ವಿಷ್ಣು ಮತ್ತು ವಿಷ್ಣು ಭಕ್ತರು ಮಾತ್ರ ಎಲ್ಲರಿಗೂ ರಕ್ಷಣೆ ನೀಡಬಲ್ಲರು. ಮಹಾರಾಜ ಪರೀಕ್ಷಿತನು ಸ್ವಯಂ ವಿಷ್ಣುವಿನಿಂದ ರಕ್ಷಿತನಾದ್ದರಿಂದ ಅವನ ಆಧಿಪತ್ಯದಲ್ಲಿ ಇರಬಯಸುವ ಎಲ್ಲರಿಗೂ ಸಂಪೂರ್ಣ ರಕ್ಷಣೆಯನ್ನು ನೀಡುವುದು ಅವನಿಗೆ ಸಾಧ್ಯವಾಗಿತ್ತು. ಎಸ್, ವಿಷ್ಣು ಅಥವಾ ವಿಷ್ಣುವಿನ ಭಕ್ತರ ರಕ್ಷಣೆಯಲ್ಲಿ ನಾವು ಇರಬೇಕು ಅಂತ ಹೇಳಲಾಗಿದೆ. ಭಗವಂತನ ರಕ್ಷಣೆಯಲ್ಲಿ ನಾವು ಇರ್ತೀವಿ ಭಗವಂತನ ಭಕ್ತರ ಮೂಲಕ. ಉದಾಹರಣೆಗೆ ಈಗ ಪ್ರಭುಪಾದರ, ಈಗ ನಾವು ಪ್ರಭುಪಾದ ಆಶ್ರಯ ಅಂತೇಳಿ ತಗೊಳ್ತೇವೆ. 16 ರೌಂಡ್ಸ್ ಚಾಂಟಿಂಗ್ ಮಾಡುವಂಥದ್ದು. ಈಗ ಒಂದೊಂದು ಸ್ಟೆಪ್ಸ್ ಭಕ್ತಿಯಲ್ಲಿ ಮುಂದುವರಿದಾಗೆ ಪ್ರಭುಪಾದ ಆಶ್ರಯ ಅಂತ ನಾವು ಯಾಕೆ ತಗೊಳ್ತೀವಿ ಅಂದ್ರೆ, ಭಕ್ತರ ಆಶ್ರಯ ನಮ್ಗೆ ಬೇಕು ಭಗವಂತನನ್ನ ತಲುಪೋದಿಕ್ಕೆ. ಭಕ್ತರ ಆಶ್ರಯದಲ್ಲಿ ನಾವು ತುಂಬಾ ಒಂದು ಸೇಫ್ ಆಗಿರ್ತೀವಿ. ಇಟ್ಸ್ ಲೈಕ್ ಅಂದ್ರೆ ದೊಡ್ಡ ಒಂದು ಅಂಬ್ರೆಲ್ಲಾ, ಅದ್ರ ಕೆಳಗಡೆ ನಾವು ಇರ್ತೀವಿ ಅಂತೇಳಿ ಎಲ್ಲಾ ಭಕ್ತಾದಿಗಳು ಪ್ರಭುಪಾದರ ಆಶ್ರಯದಲ್ಲಿ ಇರುವಂತದ್ದು. ಪ್ರಭುಪಾದರು ಯಾರು ಈ ಭಕ್ತಿ ಮಾರ್ಗದಲ್ಲಿ, ನಾನು ಹಾಕಿಕೊಟ್ಟ ಭಕ್ತಿ ಮಾರ್ಗದಲ್ಲಿ ಯಾರು ಬರ್ತಾರೋ, ನಾನು ಹೇಳಿದನ್ನ ಯಾರು ಅನುಸರಿಸ್ತಾರೋ ಅವರ ಜವಾಬ್ದಾರಿ ನನ್ನದು ಅಂತ ಪ್ರಭುಪಾದರು ತಗೊಂಡಿದ್ದಾರೆ. ಹಾಗೆ ಯಾಕಂದ್ರೆ ಭಕ್ತ ರೆಕಮೆಂಡ್ ಮಾಡಿದ್ರೆ ಭಗವಂತ ಅದನ್ನ ತಿರಸ್ಕರಿಸುವುದಿಲ್ಲ. ಸೊ ಪ್ರಭುಪಾದ ರೆಕಮೆಂಡ್ ಮಾಡ್ಬೇಕಷ್ಟೇ ನಮ್ಮನ್ನ. ಇಲ್ಲದಿದ್ರೆ ನಮ್ಗಂತೂ ಎಷ್ಟು ಅನರ್ಥಗಳಿವೆ ನಮ್ಮ ಜೀವನದಲ್ಲಿ, ಎಷ್ಟೊಂದು ಪಾಪಗಳಿವೆ, ಎಷ್ಟು ತಪ್ಪುಗಳಿವೆ. ನಮ್ಗೆ ಅದನ್ನೆಲ್ಲ ನಿವಾರಿಸಿಕೊಂಡು ಹೋಗ್ಲಿಕ್ಕೆ ಆಗುತ್ತಾ? ಇಲ್ಲ. ಅಂತ ಭಕ್ತರ ಒಂದು ಶರಣನ್ನ ನಾವು ಪಡೆಯಬೇಕು. ಅವರು ನಮ್ಮನ್ನ ರೆಕಮೆಂಡ್ ಮಾಡ್ಬೋದು ಭಗವಂತನಿಗೆ. ನಮ್ಗೆ ಯಾವ ಅರ್ಹತೆ ಯೋಗ್ಯತೆ
ಇಲ್ಲ ಭಗವಂತನಲ್ಲಿಗೆ ಹೋಗೋದಕ್ಕೆ. ಮಹಾರಾಜ ಪರೀಕ್ಷಿತನು ಸ್ವಯಂ ವಿಷ್ಣುವಿನಿಂದ ರಕ್ಷಿತನಾಗಿದ್ದರಿಂದ ಅವನ ಆಧಿಪತ್ಯದಲ್ಲಿ ಇರಬಯಸುವ ಎಲ್ಲರಿಗೂ ಸಂಪೂರ್ಣ ರಕ್ಷಣೆಯನ್ನು ನೀಡುವುದು ಅವನಿಗೆ ಸಾಧ್ಯವಾಗಿತ್ತು. ಪರೀಕ್ಷಿತನನ್ನ ಭಗವಂತನೇ ರಕ್ಷಿಸಿದ್ದು, ವಿಷ್ಣುವೇ ರಕ್ಷಿಸಿದ್ರಿಂದ ಸೊ ಪರೀಕ್ಷಿತನಲ್ಲಿ ಕೂಡ ಅದೇ ಗುಣ ಬಂದಿತ್ತು. ಏನ್ ಹೇಳಲಾಗುತ್ತೆ ಇಲ್ಲಿ? ನಾರಾಯಣನ ಗುಣ ಅವನಲ್ಲಿ ಇತ್ತು ಅಂತ ಹೇಳಿ ಅಲ್ವಾ. ದೇವೋತ್ತಮ ಪರಮಪುರುಷ ನಾರಾಯಣನಂತೆ ಪ್ರತಿಯೊಬ್ಬನಿಗೂ ಆಶ್ರಯದಾತನಾಗುವನು. ಹೀಗೆ ಭಗವಂತ ಆಶ್ರಯದಾತನಾದನು ಪರೀಕ್ಷಿತನಿಗೆ. ಅದೇ ತರ ತಾನು ಹೇಗೆ ರಕ್ಷಿಸಲ್ಪಟ್ಟನೋ ಭಗವಂತನಿಂದ, ಅದೇ ತರ ರಕ್ಷಣೆಯನ್ನ ಅವನು ತನ್ನ ಪ್ರಜೆಗಳಿಗೆ ಕೂಡ ಕೊಟ್ಟನು. ಭಗವಂತನ ಗುಣ ಕೂಡ ಅವನಲ್ಲಿ ಇತ್ತು. ಸೊ ಭಕ್ತರಾದವರಲ್ಲಿ ಎಲ್ಲಾ ಒಳ್ಳೆ ಗುಣಗಳು ಬರುತ್ತವೆ, ಭಗವಂತನ ಗುಣ ಕೂಡ ಅವರಲ್ಲಿ ಬರುತ್ತವೆ ಅನ್ನೋದನ್ನ ನಾವು ನೋಡ್ಬೋದು. ಎಸ್ ನಮಿತಾ ಅವರೇ, ಹರೇ ಕೃಷ್ಣ. ಸೊ ಹಿ ನೇಮ್ಡ್ ಭೋಲೆನಾಥ್ ಅಂತ. ಹರೇ ಕೃಷ್ಣ. ಯಾರ್ದು ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ, ಪ್ಲೀಸ್ ಟೇಕ್ ಕೇರ್. ಸರ್ವ ಸದ್ಗುಣ ಮಹಾತ್ಮೆ ಏಷ ಕೃಷ್ಣ ಮನೋವ್ರತಃ ದೇವ ಇವೋದಾರೋ ಯಯಾತಿರಿವ ಧಾರ್ಮಿಕಃ ಸರ್ವ ಸದ್ಗುಣ ಮಹಾತ್ಮೆ ಏಷ ಕೃಷ್ಣ ಮನೋರಥಃ ದೇವ ಇವೋದಾರೋ ಯಯಾತಿರಿವ ಧಾರ್ಮಿಕ. ಸವಿತಾ ಪುರಾಣಿಕ್ ಅವರೇ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಸರ್ವ ಸದ್ಗುಣ ಮಹಾತ್ಮೆ ಏಷ ಕೃಷ್ಣ ಮನೋರಥಃ ರಂತಿ ದೇವ ಇವೋ. ಎಸ್ ಸವಿತಾ ಪುರಾಣಿಕ್ ಅವರೇ ಓದಿ. ಹರೇ ಕೃಷ್ಣ. ಸರ್ವ ಸದ್ಗುಣ ಮಹಾತ್ಮೆ ಏಷ ಕೃಷ್ಣ ಮನೋವ್ರತಃ ರಂತಿ ದೇವೋ ಯುವೋದಾರೋ ಯಯಾತಿರಿವ ಧಾರ್ಮಿಕ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಎಸ್ ಉಮಾ ಕುಲಕರ್ಣಿ ಅವರೇ. ಹರೇ ಕೃಷ್ಣ ಮಾತಾಜಿ. ಸರ್ವ ಸದ್ಗುಣ ಮಹಾತ್ಮೆ ಏಷ ಕೃಷ್ಣ ಮನೋರಥಃ ರಂತಿ ದೇವ ಇವೋಧಾರೋ ಯಯಿತಿರಿವ ಧಾರ್ಮಿಕಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಶ್ವಿನಿ ಶೆಟ್ಟಿ ಅವರೇ. ಹರೇ ಕೃಷ್ಣ ಮಾತಾಜಿ. ಸರ್ವ ಸದ್ಗುಣ ಮಹಾತ್ಮೆ ಏಷ ಕೃಷ್ಣ ಮನೋವೃತಃ ರಂತಿ ದೇವ ಇವೋಧಾರೋ ಯಯಾತಿರಿವ ಧಾರ್ಮಿಕಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಓದ್ಲಿಯಾ? ಹಾ ಓದಿ. ಸರ್ವ ಸದ್ಗುಣ ಮಹಾತ್ಮೆ ಏಷ ಕೃಷ್ಣ ಮನೋವ್ರತಃ ರತಿಂ ದೇವೋ ಇವೋದಾರೋ ಯಯಾತಿರ್ವ ಧಾರ್ಮಿಕಃ. ಹರೇ ಕೃಷ್ಣ. ಶಾರದಾ ಎನ್ ಅವರೇ ಓದ್ತೀರಾ? ನಾನು ಓದ್ಲಾ ಮಾತಾಜಿ? ಶಾರದಾ ಓದ್ತೀನಿ ಮಾತಾಜಿ. ಸರ್ವ ಸದ್ಗುಣ ಮಹಾತ್ಮೆ ಏಷ ಕೃಷ್ಣ ಮನೋವ್ರತಃ ರಂತಿ ದೇವ ಇವೋದಾರೋ ಯಯಾತಿರಿವ ಧಾರ್ಮಿಕಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಸ್ ಗಾಯತ್ರಿ ಅನ್ನವರೇ ಶಬ್ದಗಳ ಅರ್ಥ ಅನುವಾದ ಓದಿ. ಬೇಗ ಓದ್ಬೇಕು. ಅನುವಾದ. ಸರ್ವ ಸದ್ಗುಣ ಮಹಾತ್ಮೆ ಎಲ್ಲಾ ದೈವಿಕ ಗುಣಗಳ ಮಹಿಮೆಯಲ್ಲಿ ಏಷಃ ಈ ಶಿಶುವು ಕೃಷ್ಣಂ ಶ್ರೀಕೃಷ್ಣನ ಅನುವ್ರತಃ ಹೆಜ್ಜೆಯನ್ನು ಅನುಸರಿಸುವವನು ರಂತಿದೇವಃ ರಂತಿದೇವನ ಇವ ಹಾಗೆ ಉದಾರಃ ಉದಾರ ಹೃದಯದವನು ಯಯಾತಿಹಿ ಯಯಾತಿಯ ಇವ ಹಾಗೆ ಧಾರ್ಮಿಕಃ ಧರ್ಮವನ್ನು ಅನುಸರಿಸುವವನು. ಅನುವಾದ. ಈ ಮಗುವು ಶ್ರೀಕೃಷ್ಣನ ಹೆಜ್ಜೆಯಲ್ಲಿ ನಡೆದು ಅವನಂತೆಯೇ ಆಗುವನು.
ಔದಾರ್ಯದಲ್ಲಿ ರತಿ ದೇವರಾಜನಂತೆ ಹೆಸರು ಗಳಿಸುವನು ಮತ್ತು ಧರ್ಮದಲ್ಲಿ ಮಹಾರಾಜ ಯಯಾತಿಯಂತಾಗುವನು. ಪ್ರಮೋದ್ ಪಂಡಿತ್ ಪ್ರಭುಜಿ ಭಾವಾರ್ಥ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಭಾವಾರ್ಥ. ವ್ಯಕ್ತಿಯು ಎಲ್ಲವನ್ನು ತೊರೆದು ಶ್ರೀಕೃಷ್ಣನ ಹೆಜ್ಜೆಯಲ್ಲಿ ನಡೆಯಬೇಕೆಂಬುದು ಭಗವದ್ಗೀತೆಯಲ್ಲಿಯ ಶ್ರೀಕೃಷ್ಣ ಭಗವಾನ್ನ ಕಡೆಯ ಉಪದೇಶವಾಗಿದೆ. ದುರ್ದೈವದಿಂದಾಗಿ ಅಲ್ಪಮತಿಯುಳ್ಳವರು ಈ ಮಹಾ ಉಪದೇಶವನ್ನು ಒಪ್ಪುವುದಿಲ್ಲ. ಆದರೆ ನಿಜವಾದ ಬುದ್ಧಿವಂತನು ಈ ಭವ್ಯವಾದ ಉಪದೇಶವನ್ನು ಗ್ರಹಿಸಿ ಅಪಾರ ಲಾಭವನ್ನು ಪಡೆಯುತ್ತಾನೆ. ಸಹವಾಸದಿಂದ ಗುಣಗಳು ಪ್ರಾಪ್ತವಾಗುತ್ತವೆಂಬುದನ್ನು ಮೂರ್ಖರು ತಿಳಿದಿರುವುದಿಲ್ಲ. ಬೆಂಕಿಯ ಸಂಪರ್ಕದಿಂದ ವಸ್ತುವು ಬಿಸಿಯಾಗುತ್ತದೆ ಎಂಬುದು ಭೌತಿಕ ಅರ್ಥದಲ್ಲಿಯೂ ದಿಟ. ಆದ್ದರಿಂದ ದೇವೋತ್ತಮ ಪರಮ ಪುರುಷನ ಸಂಘವು ವ್ಯಕ್ತಿಯನ್ನು ಅವನಂತೆ ಗುಣಯುಕ್ತನನ್ನಾಗಿ ಮಾಡುತ್ತದೆ. ನಾವು ಹಿಂದೆ ಚರ್ಚಿಸಿದಂತೆ ವ್ಯಕ್ತಿಯೊಬ್ಬನು ಭಗವಂತನ ಗಾಢವಾದ ಸಂಬಂಧದಿಂದ ಪ್ರತಿಶತ 78ರಷ್ಟು ದೈವಿ ಗುಣಗಳನ್ನು ಪಡೆಯಬಹುದು. ಭಗವಂತನ ಉಪದೇಶದ ಪಾಲನೆ ಎಂದರೆ ಅವನ ಸಾನ್ನಿಧ್ಯದಲ್ಲಿರುವುದು. ಭೌತಿಕ ವಸ್ತುವಿನಂತೆ ಭಗವಂತನ ಇಂತಹ ಸಂಘಕ್ಕಾಗಿ ಅವನ ಸನಿಹದಲ್ಲೇ ಇರಬೇಕಾಗಿಲ್ಲ. ಭಗವಂತನು ಎಲ್ಲೆಡೆಯಲ್ಲೂ ಮತ್ತು ಎಲ್ಲ ಕಾಲದಲ್ಲೂ ಇದ್ದಾನೆ. ಹರೇ ಕೃಷ್ಣ. ಇನ್ನು ಇದೆಲ್ಲ ಓಕೆ, ಇದ್ದಾನೆ. ಭಗವಂತನ ಬೋಧನೆಯನ್ನು ಅನುಸರಿಸುವ ಮಾತ್ರದಿಂದಲೇ ಅವನ ಸಂಘವನ್ನು ಖಂಡಿತ ಪಡೆಯುವ ಸಂಭವವಿದೆ. ಏಕೆಂದರೆ ಭಗವಂತ ಮತ್ತು ಅವನ ಬೋಧನೆ, ಭಗವಂತ ಮತ್ತು ಅವನ ನಾಮ, ಕೀರ್ತಿ, ಗುಣ, ಪರಿವಾರ ಎಲ್ಲವೂ ಪರಮ ಸತ್ಯವಾಗಿದ್ದು ಪರಸ್ಪರ ಅಭಿನ್ನವಾಗಿದೆ. ಮಹಾರಾಜ ಪರೀಕ್ಷಿತನು ತಾಯಿಯ ಗರ್ಭದಲ್ಲಿರುವುದರಿಂದ ಆರಂಭಿಸಿ ತನ್ನ ಅಮೂಲ್ಯವಾದ ಜೀವಿತಾವಧಿಯ ಕಡೆಯ ದಿನದವರೆಗೂ ಭಗವಂತನ ಸಂಘದಲ್ಲಿದ್ದನು. ಈ ಪ್ರಕಾರವಾಗಿ ಅವನು ಭಗವಂತನ ಎಲ್ಲ ಸದ್ಗುಣಗಳನ್ನೂ ಹೊಂದಿಲ್ಲದಂತೆ ಪಡೆದಿದ್ದನು. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ವ್ಯಕ್ತಿಯು ಎಲ್ಲವನ್ನು ತೊರೆದು ಶ್ರೀಕೃಷ್ಣನ ಹೆಜ್ಜೆಯಲ್ಲಿ ನಡೆಯಬೇಕೆಂಬುದು ಭಗವದ್ಗೀತೆಯಲ್ಲಿನ ಶ್ರೀಕೃಷ್ಣ ಭಗವಾನ್ನ ಕಡೆಯ ಉಪದೇಶವಾಗಿದೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಭಗವಂತ ಹೇಳ್ತಾರೆ. ದುರ್ದೈವದಿಂದಾಗಿ ಅಲ್ಪಮತಿಯುಳ್ಳವರು ಈ ಮಹಾ ಉಪದೇಶವನ್ನು ಒಪ್ಪುವುದಿಲ್ಲ. ಸೊ ಯಾರು ಒಪ್ಪುವುದಿಲ್ಲೋ ಅವ್ರು ಅಲ್ಪಮತಿಯವರು ಅಂತ ಹೇಳಲಾಗಿದೆ ಇಲ್ಲಿ. ಆದ್ರಿಂದ ಅಲ್ಪಮತಿಯವರು ಆಗೋದು ಬೇಡ ಅಂತಿದ್ರೆ ನಾವೆಲ್ಲ ಇದನ್ನ ಪಾಲನೆಯನ್ನ ಮಾಡೋದಕ್ಕೆ ಪ್ರಯತ್ನಿಸೋಣ. ಅಟ್ಲೀಸ್ಟ್ ಸಂಪೂರ್ಣವಾಗಿ ಪಾಲನೆ ಮಾಡಕ್ ಆಗುತ್ತೋ ಇಲ್ಲೋ, ಬಟ್ ಪ್ರಯತ್ನ ಅಂತೂ ಜಾರಿ ಇರಬೇಕು ನಮ್ದು. ಆದ್ರೆ ನಿಜವಾದ ಬುದ್ಧಿವಂತನು ಈ ಭವ್ಯವಾದ ಉಪದೇಶವನ್ನು ಗ್ರಹಿಸಿ ಅಪಾರ ಲಾಭವನ್ನು ಪಡೆಯುತ್ತಾನೆ. ನಮ್ಮ ಒಳ್ಳೆದಕ್ಕೆ ಇರುವಂತದ್ದು ಭಗವಂತನ ಉಪದೇಶ. ಭಗವಂತನಿಗೆ ಏನಾಗಬೇಕಾಗಿಲ್ಲ ಅಲ್ವಾ? ಸೊ ಸಹವಾಸದಿಂದ ಗುಣಗಳು ಪ್ರಾಪ್ತವಾಗುತ್ತೆಂಬುದನ್ನು ಮೂರ್ಖರು ತಿಳಿದಿರುವುದಿಲ್ಲ. ಬೆಂಕಿಯ ಸಂಪರ್ಕದಿಂದ ವಸ್ತು ಬಿಸಿಯಾಗುತ್ತದೆ ಎಂಬುದನ್ನು ಭೌತಿಕ ಅರ್ಥದಲ್ಲೂ ದಿಟ. ಆದ್ರಿಂದ ದೇವೋತ್ತಮ ಪರಮಪುರುಷನ ಸಂಘವು ವ್ಯಕ್ತಿಯನ್ನು ಅವನಂತೆ ಗುಣಯುಕ್ತನನ್ನಾಗಿ ಮಾಡುತ್ತದೆ ಅಂತ ಇಲ್ಲಿ ವಿವರಿಸಲಾಗಿದೆ. ಈಗ ಸಹವಾಸ, ಸಂಘ ಅನ್ನುವಂಥದ್ದು, ನಾವು ಯಾರ ಸಂಘವನ್ನ ಮಾಡ್ತೀವಿ ಅಂತೇಳಿ. ಸತ್ಸಂಗತ್ವ ನಿಸ್ಸಂಗತ್ವಂ, ನಿಸ್ಸಂಗತ್ವ ನಿರ್ಮೋಹತ್ವಂ, ನಿರ್ಮೋಹತ್ವ ನಿಶ್ಚಲತತ್ವಂ, ನಿಶ್ಚಲತತ್ವಂ ಜೀವನ್ಮುಕ್ತಿಂ ಅಂತ ಹೇಳಲಾಗಿದೆ. ಸತ್ಸಂಗತ್ವ ನಿಸ್ಸಂಗತ್ವ, ಎಸ್ಕೇಪ್ ಬ್ಯಾಡ್ ಅಸೋಸಿಯೇಷನ್ ವಿತ್ ಗುಡ್ ಅಸೋಸಿಯೇಷನ್. ಸತ್ಸಂಗದಿಂದ ಕೆಟ್ಟ ಅಸೋಸಿಯೇಷನ್ ದೂರವಾಗುತ್ತದೆ. ಸೊ ನಿಸ್ಸಂಗತ್ವಂ ನಿರ್ಮೋಹತ್ವಂ. ಸೊ ಏನಾಗುತ್ತೆ, ನಮ್ಗೆ ನಮ್ಮ ಮೋಹಗಳೆಲ್ಲ ಮಾಯವಾಗುತ್ತವೆ. ಆ ನಿಸ್ಸಂಗ ಅದು ನಮ್ದು ಇದಾದಾಗ ಹೋದಾಗ ಅಂದ್ರೆ ದುಷ್ಟ ಸಹವಾಸ. ನಿರ್ಮೋಹತ್ವಂ ಅದಾಗುತ್ತೆ. ನಿರ್ಮೋಹದಿಂದ ಏನಾಗುತ್ತೆ, ನಿರ್ಮೋಹತ್ವಂ ನಿಶ್ಚಲ ತತ್ವಂ. ಸೊ ನಿಶ್ಚಲ ತತ್ವಂ ಈ ಇದರಲ್ಲಿ ನಾವು ಸರಿಯಾದ ರೀತಿಯಲ್ಲಿ ನಮ್ಗೆ ನೋಡೋದಿಕ್ಕೆ ಸಾಧ್ಯವಾಗುತ್ತದೆ. ನಿಶ್ಚಲ ತತ್ವಂ ಜೀವನ್ ಮುಕ್ತಿ ಅಂದ್ರೆ ಜೀವನ್ ಮುಕ್ತಿ. ಇದು ಯಾರಂದ್ರೆ ಈ ವ್ಯಕ್ತಿ ಅವನು ತನ್ನನ್ನು ತಾನು ದೇಹವಲ್ಲ ಅಂತ ಅವನು ತಿಳಿದುಕೊಂಡಿರ್ತಾನೆ. ತಾನು ಆತ್ಮ ಅಂತ ತಿಳಿದುಕೊಂಡು, ನಾನು ನಿಜವಾಗ್ಲೂ ಅಂದ್ರೆ ಒಂದು ಪರಮಾತ್ಮನ ಅಂಶ ಅಂತ ತಿಳಿದುಕೊಂಡು ಅವನು ಆಲ್ರೆಡಿ ಒಂದು ಜೀವನ್ಮುಕ್ತ ಸ್ಟೇಜ್ಗೆ ಅವನು ಬಂದಿರುತ್ತಾನೆ. ಸೊ ಹೀಗೆ
ನಾವು ಮಾಡುವಂತ ಸಂಘ ಇದೆಲ್ಲ ಅದು ತುಂಬಾ ತುಂಬಾ ಮುಖ್ಯವಾಗುತ್ತದೆ. ಆದ್ರಿಂದ ಬೇಡದಿರುವಂತಹ ಸಂಘವನ್ನ ನಾವು ತ್ಯಜಿಸ್ಬೇಕು, ಸತ್ಸಂಗವನ್ನ ನಾವು ಮಾಡ್ಬೇಕು. ಸತ್ಸಂಗದಿಂದ ನಮ್ಮಲ್ಲಿ ಒಳ್ಳೆ ಗುಣಗಳು ನಮ್ಮಲ್ಲಿ ಬರುತ್ತವೆ ಅಂತೇಳಿ. ಸಹವಾಸದಿಂದ ಗುಣಗಳು ಪ್ರಾಪ್ತವಾಗುತ್ತವೆ ಎಂಬುದನ್ನು ಮೂರ್ಖರು ತಿಳಿದಿರುವುದಿಲ್ಲ. ಬೆಂಕಿಯ ಸಂಪರ್ಕದಿಂದ ವಸ್ತು ಬಿಸಿಯಾಗುತ್ತದೆ ಎಂಬುದು ಭೌತಿಕ ಅರ್ಥದಲ್ಲೂ ದಿಟ. ಆದ್ರಿಂದ ದೇವೋತ್ತಮ ಪರಮಪುರುಷನ ಸಂಘವು ವ್ಯಕ್ತಿಯನ್ನು ಅವನಂತೆ ಗುಣಯುಕ್ತನನ್ನಾಗಿ ಮಾಡುತ್ತದೆ. ಹೇಗೆ ದೇವೋತ್ತಮ ಪರಮಪುರುಷನ ಸಂಘವನ್ನ ಮಾಡುವಂಥದ್ದು? ಭಗವಂತನ ವಾಣಿಯ ಮೂಲಕ. ಭಗವಂತನ ವಾಣಿಯನ್ನ ನಾವು ಓದುವುದರ ಮೂಲಕ. ಯಾಕಂದ್ರೆ ಭಗವಂತನೇ ಹೇಳ್ತಾರೆ, ನಾನು ಬೇರೆ ಅಲ್ಲ, ನನ್ನ ವಾಣಿ ಬೇರೆ ಅಲ್ಲ. ಸೊ ಶ್ರೀಮದ್ ಭಾಗವತಂ ಭಗವಂತನ ಸಾಹಿತ್ಯ ಅವತಾರ. ಭಗವದ್ಗೀತೆ ಕೂಡ ಅಷ್ಟೇ, ಭಗವಂತನದೇ ಒಂದು, ಅದು ಭಗವಂತನ ವಾಣಿಗೂ ಭಗವಂತನಿಗೂ ಯಾವ ವ್ಯತ್ಯಾಸ ಇಲ್ಲ. ಸೊ ನಾವು ಮಾಡ್ಬೇಕಾಗಿರೋದು ಏನು? ಪ್ರತಿದಿನ ಭಗವಂತನ ಸಂಘವನ್ನ ಮಾಡುವುದು, ಭಗವಂತನ ವಾಣಿಯನ್ನ ಓದುವುದರ ಮೂಲಕ. ಶ್ರೀಮದ್ ಭಾಗವತಮನ್ನ ನಾವು ಇಲ್ಲಿ ಸತ್ಸಂಗದಲ್ಲಿ ಕುಳಿತು ಅರ್ಥ ಮಾಡಿಕೊಳ್ಳುವುದರ ಮೂಲಕ, ಓದುವುದರ ಮೂಲಕ, ಆಮೇಲೆ ಭಗವದ್ಗೀತೆಯನ್ನ ಓದೋದ್ರ ಮೂಲಕ ನಾವು ಭಗವಂತನ ನೇರ ಸಂಘ ಮಾಡಿದ ಹಾಗೆ. ಸೊ ಈ ತರ ನೇರ ಸಂಘ ಮಾಡಿದಾಗ ಏನಾಗುತ್ತೆ? ಭಗವಂತನ ಗುಣ ನಮ್ಮಲ್ಲಿ ಬರುತ್ತದೆ ಅಂತ. ಭಗವಂತನ ಎಲ್ಲಾ ಒಳ್ಳೆ ಗುಣಗಳು ನಮ್ಮಲ್ಲಿ ಬರುತ್ತೆ. ಸೊ ಭಕ್ತರಲ್ಲಿ ಎಲ್ಲಾ ಒಳ್ಳೆ ಗುಣಗಳು ಯಾಕೆ ಇರುತ್ತವೆ? ಅವರು ಭಗವಂತನ ಸಂಘವನ್ನ ಮಾಡಿದರೆ, ಭಕ್ತರ ಸಂಘವನ್ನ ಮಾಡಿದರೆ. ಆದ್ದರಿಂದ ನಾವು ಹಿಂದೆ ಚರ್ಚಿಸಿದಂತೆ ವ್ಯಕ್ತಿಯೊಬ್ಬನು ಭಗವಂತನ ಗಾಢವಾದ ಸಂಬಂಧದಿಂದ ಪ್ರತಿಶತಃ 78ರಷ್ಟು ದೈವಿ ಗುಣಗಳನ್ನ ಪಡೆಯುವುದು ಅಂತ ಹೇಳಲಾಗಿದೆ. ಭಗವಂತನ ಜೊತೆ ಸಂಘವನ್ನ ಮಾಡೋದ್ರಿಂದ ಭಗವಂತನ ಉಪದೇಶದ ಪಾಲನೆ ಎಂದರೆ ಅವನ ಸಾನ್ನಿಧ್ಯದಲ್ಲಿ ಇರುವಂಥದ್ದು. ಒಂದು, ನಾವು ಪ್ರತಿದಿನ ಭಗವಂತನ ಸಂದೇಶವನ್ನ ಓದುವಂಥದ್ದು, ಕೇಳುವಂಥದ್ದು. ಮತ್ತೆ ಆ ಉಪದೇಶದ ಪಾಲನೆಯನ್ನ ನಾವು ಮಾಡುವಾಗ ಭಗವಂತನ ಸಾನ್ನಿಧ್ಯದಲ್ಲಿ ನಾವು ಇದ್ದ ಹಾಗೆ. ಭೌತಿಕ ವಸ್ತುವಿನಂತೆ ಭಗವಂತನ ಇಂತಹ ಸಂಘಕ್ಕಾಗಿ ಅವನ ಸನಿಹದಲ್ಲೇ ಇರಬೇಕಾಗಿ ಇಲ್ಲ. ಭಗವಂತನ ವಾಣಿಯನ್ನ ಪಾಲನೆ ಮಾಡಿದ್ರೆ ಕೂಡ ಸಾಕು. ಭಗವಂತನು ಎಲ್ಲೆಡೆಯೂ ಮತ್ತು ಎಲ್ಲಾ ಕಾಲದಲ್ಲಿಯೂ ಇದ್ದಾನೆ, ಸರ್ವವ್ಯಾಪಿ ಕೂಡ ಹೌದು. ಅವರು ತಮ್ಮ ಲೋಕದಲ್ಲಿ ಕೂಡ ಇರ್ತಾರೆ. ಭಗವಂತನ ಬೋಧನೆಯನ್ನು ಅನುಸರಿಸುವ ಮಾತ್ರದಿಂದಲೇ ಅವನ ಸಂಘವನ್ನು ಖಂಡಿತ ಪಡೆಯುವ ಸಂಭವ ಇದೆ. ಸೊ ಯಾವಾಗೆಲ್ಲ ನಾವು ಭಗವಂತನ ಬೋಧನೆಯನ್ನು ಅನುಸರಿಸ್ತೇವೋ ಆವಾಗ ಅವರ ಸಂಘವನ್ನ ಮಾಡಿದ ಹಾಗೆ. ಹೇಳಲಾಗುತ್ತೆ ಭಗವದ್ಗೀತೆಯಲ್ಲಿನ ಯಾವುದಾದ್ರೂ ಒಂದು ಶ್ಲೋಕವನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದನ್ನ ನೀವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಸಾಕು, ನಿಮ್ಮ ಜೀವನ ಸಾರ್ಥಕವಾಗುತ್ತೆ ಅಂತ ಹೇಳ್ತಾರೆ. ಒಂದು ಶ್ಲೋಕವನ್ನಾದ್ರೂ ಕೂಡ ನೀವು ಅಟ್ಲೀಸ್ಟ್ ಅಷ್ಟಾದ್ರೂ ಮಾಡಿದ್ರೆ ಕೂಡ ನಿಮ್ಮ ಜೀವನ ಸಾರ್ಥಕವಾದ ಹಾಗೆ ಅಂತೇಳಿ. ಏಕೆಂದ್ರೆ ಭಗವಂತ ಮತ್ತು ಅವನ ಬೋಧನೆ, ಭಗವಂತ ಮತ್ತು ಅವನ ನಾಮ, ಕೀರ್ತಿ, ಗುಣ, ಪರಿವಾರ ಎಲ್ಲವೂ ಪರಮ ಸತ್ಯವಾಗಿದ್ದು ಪರಸ್ಪರ ಅಭಿನ್ನವಾಗಿವೆ. ಎಸ್, ಭಗವಂತ ಪರಮ ಸತ್ಯ, ಸತ್ಯ 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 ಅಂತೇಳಿ ಹೇಗೆ ದೇವತೆಗಳು ಗರ್ಭಸ್ಥ ಸ್ತುತಿಯನ್ನ ಮಾಡುತ್ತಾರೆ ಅಲ್ವಾ, ಹಾಗೆ ಭಗವಂತ ಪರಮ ಸತ್ಯ. ಸೊ ಎಲ್ಲವೂ ಅಭಿನ್ನ, ಪರಸ್ಪರ ಅಭಿನ್ನ. ಭಗವಂತನಿಗೂ ಭಗವಂತನ ನಾಮಕ್ಕೂ ವ್ಯತ್ಯಾಸವಿಲ್ಲ. ಕಲಿಕಾಲೆ ನಾಮರೂಪೇ ಕೃಷ್ಣ ಅವತಾರ್. ಭಗವಂತನ ಕೀರ್ತಿಗೂ ಭಗವಂತನಿಗೂ ವ್ಯತ್ಯಾಸವಿಲ್ಲ. ಯಾಕಂದ್ರೆ ಭಗವಂತ ತನ್ನ ಶಬ್ದಗಳಲ್ಲಿ ಟ್ರಾನ್ಸೆಂಡೆಂಟಲ್ ವೈಬ್ರೇಷನ್ ಅದರಲ್ಲೂ ಅವರು ಇರ್ತಾರೆ. ಗುಣಕ್ಕೂ ಭಗವಂತನಿಗೂ ವ್ಯತ್ಯಾಸವಿಲ್ಲ, ಯಾಕಂದ್ರೆ ಅದು ಭಗವಂತನದೇ ಗುಣ. ಎಲ್ಲವೂ ಆಧ್ಯಾತ್ಮಿಕವಾಗಿರುವಂಥದ್ದು, ಪರಿವಾರ ಎಲ್ಲವೂ ಪರಮ ಸತ್ಯ, ಪರಸ್ಪರ ಅಭಿನ್ನವಾಗಿದೆ. ಮಹಾರಾಜ ಪರೀಕ್ಷಿತನು ತಾಯಿಯ ಗರ್ಭದಲ್ಲಿ ಇರುವುದರಿಂದ ಆರಂಭಿಸಿ ತನ್ನ ಅಮೂಲ್ಯವಾದ ಜೀವಿತಾವಧಿಯ ಕಡೆಯ ದಿನದವರೆಗೂ ಭಗವಂತನ ಸಂಘದಲ್ಲಿ ಇದ್ದನು. ಎಸ್, ಪರೀಕ್ಷಿತ ಗರ್ಭದಲ್ಲಿದ್ದಾಗಲೇ ಭಗವಂತನ ಸಂಘವನ್ನ ಮಾಡಿದ. ಅದಾದ್ಮೇಲೆ ತನ್ನ ಜೀವಿತಾವಧಿಯ ಕಡೆಯ ದಿನದವರೆಗೂ ಹೊಟ್ಟೆಯಲ್ಲಿ ಹೇಗಿದ್ರು ಅವನು ವಿಷ್ಣುವನ್ನ ನೋಡ್ತಾನೆ. ವಿಷ್ಣುರಾತ್ ಅಂತ ಅವನಿಗೆ ಹೆಸರು ಬರುತ್ತೆ, ವಿಷ್ಣುವಿನಿಂದ ರಕ್ಷಿಸಲ್ಪಟ್ಟವನು ಅಂತೇಳಿ. ಅದಾದ್ಮೇಲೆ ಈ ಭೂಮಿಗೆ ಬಂದಾಗ್ಲೂ ಕೂಡ ಬೇರೆಯವ್ರ ತರ ಅಲ್ಲ. ಬೇರೆ ಮಕ್ಕಳು ಹೊಟ್ಟೆಲಿರುವಾಗ ತಾಯಿಗೆ ಅಂದ್ರೆ ಭಗವಂತನಿಗೆ ಪ್ರಾರ್ಥನೆ ಮಾಡ್ತವೆ, ಮತ್ತೆ ಇಲ್ಲಿಗೆ ಬಂದ್ಮೇಲೆ ನಾವೆಲ್ಲ ಮರ್ತು ಬಿಡ್ತೀವಿ ಭಗವಂತನನ್ನ. ಆದ್ರೆ ಪರೀಕ್ಷಿತ ಮಹಾರಾಜ ಇಲ್ಲಿಗೆ ಬಂದ ಮೇಲೆ ಕೂಡ ಮರೀಲಿಲ್ಲ. ಹೊಟ್ಟೆ ಒಳಗಡೆ ತಾನು ನೋಡಿದಂತಹ ರೂಪ ಅವನಿಗೆ ಹಾಗೇ ನೆನ್ಪಿತ್ತಂತೆ, ಅವನ ಸ್ಮರಣೆಯಲ್ಲಿ ಇತ್ತಂತೆ ವಿಷ್ಣುವಿನ ರೂಪ. ಆ ವಿಷ್ಣುವಿನ ರೂಪವನ್ನ ಅವನು ಎಲ್ಲಾ ಕಡೆ ಹುಡುಕ್ತಾ ಇದ್ದ. ಎಲ್ಲಿ ನಾನು ಕಾಣ್ಬೋದು, ಎಲ್ಲಿ ನನಗೆ ಸಿಗ್ಬೋದು ವಿಷ್ಣು, ಎಲ್ಲಿ ಯಾವಾಗ ನಾನು ವಿಷ್ಣುವಿನ ದರ್ಶನವನ್ನ ಮತ್ತೆ ಪಡೆಯುವಂಥದ್ದು, ಯಾವಾಗ ಕಾಣುವಂಥದ್ದು. ಹೀಗೆ ಜೀವಿತಾವಧಿಯ ಕೊನೆಯವರೆಗೂ ಅದೇ ತರ ಇದ್ದ. ಕೊನೆಯ 7 ದಿವಸಗಳಲ್ಲಿ ಏನಾಯ್ತು? ಭಗವಂತನ ಸಾಹಿತ್ಯ ಅವತಾರವಾಗಿರುವಂತಹ ಶ್ರೀಮದ್ ಭಾಗವತಮನ ಶರಣಿಗೆ ಅವನು ಬಂದ. ಸೊ ಶ್ರೀಮದ್ ಭಾಗವತಂ ಅವನಿಗೆ ಮುಕ್ತಿಯನ್ನ ಅದು ಕೊಟ್ಟಿತ್ತು. ಮುಕ್ತಿ ಅಂದ್ರೆ ಭಗವಂತನ ಲೋಕವನ್ನ ಅದು ಕೊಟ್ಟಿರು ಶ್ರೀಮದ್ ಭಾಗವತಂ. ಈ ಪ್ರಕಾರವಾಗಿ ಅವನು ಭಗವಂತನ ಎಲ್ಲಾ ಸದ್ಗುಣಗಳನ್ನು ಕುಂದಿಲ್ಲದೆ ಪಡೆದಿದ್ದನು. ಸೊ ಅವನಲ್ಲಿ ಎಲ್ಲಾ ರೀತಿಯ ಗುಣಗಳು ಇದ್ದವು. ಭಗವಂತನ ಸಂಘದಿಂದ ಭಗವಂತನ ಭಕ್ತಿಯನ್ನ ಮಾಡುವವರಿಗೆ ಎಲ್ಲಾ ಒಳ್ಳೆ ಗುಣಗಳು ಬರುತ್ತೆ ಅಂತ ಹೇಳಲಾಗಿದೆ. ಇನ್ನು ರಾಂತಿದೇವ.
ಮಹಾಭಾರತದ ಕಾಲಕ್ಕಿಂತಲೂ ಪೂರ್ವದಲ್ಲಿದ್ದ ಪ್ರಾಚೀನ ರಾಜ ಕ್ರಾಂತಿದೇವ. ಮಹಾಭಾರತದಲ್ಲಿ ಹೇಳಿರುವಂತೆ ನಾರದ ಮುನಿಯು ಸಂಜಯನಿಗೆ ಉಪದೇಶ ನೀಡುತ್ತಿರುವಾಗ ಅವನ ಉಲ್ಲೇಖ ಬರುತ್ತದೆ. ಅವನೊಬ್ಬ ದೊಡ್ಡ ರಾಜನಾಗಿದ್ದನು, ಆತಿಥ್ಯ ಮತ್ತು ಅನ್ನದಾನದಲ್ಲಿ ಉದಾರನಾಗಿದ್ದನು. ಶ್ರೀಕೃಷ್ಣನು ಕೂಡ ಇವನ ಆತಿಥ್ಯ ಮತ್ತು ದಾನ ಕರ್ಮಗಳನ್ನ ಹೊಗಳಿದನು. ಅವನು ವಸಿಷ್ಠರಿಗೆ ತಂಪಾದ ನೀರನ್ನು ಪೂರೈಸಿದಕ್ಕಾಗಿ ಅವರಿಂದ ಅನುಗ್ರಹಿತನಾಗಿ ಸ್ವರ್ಗಲೋಕವನ್ನು ಪಡೆದನು. ಫಲಮೂಲ ಮತ್ತು ಪತ್ರಗಳನ್ನು ಋಷಿಗಳಿಗೆ ಒದಗಿಸುತ್ತಿದ್ದನು. ಇದರಿಂದಾಗಿ ತನ್ನ ಇಷ್ಟಾರ್ಥಗಳು ಈಡೇರುವಂತೆ ಋಷಿಗಳು ಅವನನ್ನು ಹರಸಿದರು. ಜನ್ಮತಃ ಕ್ಷತ್ರಿಯನಾಗಿದ್ದರೂ ಅವನೆಂದು ತನ್ನ ಜೀವಮಾನದಲ್ಲಿ ಮಾಂಸಾಹಾರವನ್ನ ಸ್ವೀಕರಿಸಲಿಲ್ಲ. ಇದೆಲ್ಲ ಓದ್ಲಿಲ್ವಲ್ಲ ನಾವು? ಇಲ್ಲಿಗೆ ಮಾತ್ರ ಸ್ಟಾಪ್ ಮಾಡಿ. ಇಲ್ಲ ಮ್ಯಾಮ್, ಒಂದೇ ಪ್ಯಾರಾಗ್ರಾಫ್ ಓದಿದ್ ಮ್ಯಾಮ್. ಹರೇ ಕೃಷ್ಣ. ಎಸ್, ನಾನು ಅದೇ ನೋಡ್ತಾ ಇದ್ದೀನಿ, ಇದು ಓದ್ಲಿಲ್ಲ. ಎಸ್, ಯಾರು ಓದ್ತೀರಿ? ಎಸ್, ಜಯಲಕ್ಷ್ಮಿ ಅವರೇ ಅನ್ಮ್ಯೂಟ್ ಮಾಡಿ. ಜಯಲಕ್ಷ್ಮಿ ಎಂ. ಹರೇ ಕೃಷ್ಣ. ಅವ್ರು ಮಾಡ್ತಾರೆ. ಸುಮಾಲಿನಿ ಅವರೇ ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ. ಮತ್ತೆ ಮ್ಯೂಟ್ ಮಾಡ್ತೀರಿ. ಅನ್ಮ್ಯೂಟ್ ಮಾಡಿ ಸುಮಾಲಿನಿ. ಓದ್ತೀರಾ? ಓದ್ತೀನಿ ಮಾತಾಜಿ. ಎಸ್, ರಂತಿದೇವ ಓದಿ. ಚಕ್ರವರ್ತಿ ಪರೀಕ್ಷಿತನ ಜನನ. ರಂತಿದೇವ ಮಹಾಭಾರತದ ಕಾಲಕ್ಕಿಂತಲೂ ಪೂರ್ವದಲ್ಲಿದ್ದ ಪ್ರಾಚೀನ ರಾಜ. ಮಹಾಭಾರತದಲ್ಲಿ ದ್ರೋಣ ಪರ್ವ 67 ಹೇಳಿರುವಂತೆ ನಾರದ ಮುನಿಯು ಸಂಜಯನಿಗೆ ಉಪದೇಶ ನೀಡುತ್ತಿರುವಾಗ ಅವನ ಉಲ್ಲೇಖ ಬರುತ್ತದೆ. ಅವನು ಒಬ್ಬ ದೊಡ್ಡ ರಾಜನಾಗಿದ್ದನು, ಆತಿಥ್ಯ ಮತ್ತು ಅನ್ನದಾನದಲ್ಲಿ ಉದಾರನಾಗಿದ್ದನು. ಶ್ರೀಕೃಷ್ಣನು ಕೂಡ ಇವನ ಆತಿಥ್ಯ ಮತ್ತು ದಾನ ಕರ್ಮಗಳನ್ನು ಹೊಗಳಿದ್ದನು. ಅವನು ವಸಿಷ್ಠರಿಗೆ ತಂಪಾದ ನೀರನ್ನು ಪೂರೈಸಿದ್ದಕ್ಕಾಗಿ ಅವರಿಂದ ಅನುಗ್ರಹಿತನಾಗಿ ಸ್ವರ್ಗಲೋಕವನ್ನು ಪಡೆದನು. ಫಲಮೂಲ ಮತ್ತು ಪತ್ರಗಳನ್ನು ಋಷಿಗಳಿಗೆ ಒದಗಿಸುತ್ತಿದ್ದನು. ಇದರಿಂದ ತನ್ನ ಇಷ್ಟಾರ್ಥಗಳನ್ನು ಈಡೇರುವಂತೆ ಋಷಿಗಳು ಅವನನ್ನು ಅರಸಿದರು. ಜನ್ಮತಃ ಕ್ಷತ್ರಿಯನಾಗಿದ್ದರೂ ಅವನೆಂದು ತನ್ನ ಜೀವಮಾನದಲ್ಲಿ ಮಾಂಸಾಹಾರವನ್ನು ಸ್ವೀಕರಿಸಲಿಲ್ಲ. ವಸಿಷ್ಠ ಮುನಿಗೆ ವಿಶೇಷವಾದ ಆದರವನ್ನು ತೋರುತ್ತಿದ್ದನು ಮತ್ತು ಆ ಮುನಿಯು ಅನುಗ್ರಹದಿಂದಲೇ ಊರ್ಧ್ವಲೋಕವನ್ನು ಸೇರಿದನು. ಒಂದ್ ನಿಮಿಷ ಸುಮ್ಮನೆ ಸುಮ್ಮನೆ ವೇಸ್ಟ್ ಆಫ್ ಟೈಮ್. ವಸಿಷ್ಠ ಮುನಿಗೆ ವಿಶೇಷವಾದ ಆದರವನ್ನು ತೋರುತ್ತಿದ್ದನು ಮತ್ತು ಆ ಮುನಿಯ ಅನುಗ್ರಹದಿಂದಲೇ ಊರ್ಧ್ವಲೋಕವನ್ನು ಸೇರಿದನು. ಹಗಲಿರುಳು ಸ್ಮರಣೀಯರಾದ ಧಾರ್ಮಿಕ ರಾಜರಲ್ಲಿ ಅವನೊಬ್ಬನಾಗಿದ್ದಾನೆ. ಎಸ್, ಜಯಂತಿ ಅವರೇ ಹರೇ ಕೃಷ್ಣ ಅನ್ಮಿಟ್ ಮಾಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಓದ್ತೀರಾ? ಏನು ಅವ್ರಿಂದ ಏನು ಸೌಂಡ್ ಇಲ್ಲ. ಎಸ್, ಸೀತಾರತ್ನರಾವ್ ಅವರೇ ಓದ್ತೀರಾ? ಅನ್ಮಿಟ್ ಮಾಡಿ. ಇಲ್ಲ, ಬಿಸಿ ಇದ್ದಾರೆ ಮ್ಯಾಮ್. ಅಲ್ಲ ಬಿಸಿ ಇಲ್ಲ, ಅವ್ರು ಅನ್ಮ್ಯೂಟ್ ಮಾಡಿ ಮತ್ತೆ ಮ್ಯೂಟ್ ಆಯ್ತು ಅವ್ರದ್ದು. ಎಸ್, ಓಕೆ ಮೇಡಮ್. ಯಯಾತಿ ಜಗತ್ತಿನ ಮಹಾ ಚಕ್ರವರ್ತಿ, ಆರ್ಯ ಮತ್ತು ಇಂಡೋ ಯುರೋಪಿಯನ್ ಬುಡಕಟ್ಟಿಗೆ ಸೇರಿದ ಪ್ರಪಂಚದ ಎಲ್ಲಾ ದೊಡ್ಡ ರಾಷ್ಟ್ರಗಳ ಮೂಲ ಪಿತಾಮಹ, ಮಹಾರಾಜ ನಹುಷನ ಮಗ. ತನ್ನ ಅಣ್ಣನು ಮುಕ್ತ ಸಿದ್ಧ ಪುರುಷನಾದುದರಿಂದ ತಾನೇ ಲೋಕದ ಚಕ್ರವರ್ತಿಯಾದನು. ಅನೇಕ ಸಹಸ್ರಾರು ವರ್ಷಗಳವರೆಗೆ ಜಗತ್ತನ್ನು ಆಳಿದನು. ಅವನ ಯೌವನದ ಮೊದಲ ಭಾಗವು ಕಾಮಭೋಗದ ಕಥನಗಳಿಂದ ತುಂಬಿದ್ದರೂ ಇತಿಹಾಸದಲ್ಲಿ ದಾಖಲಾದ ಅನೇಕ ಯಜ್ಞಗಳನ್ನು ಮತ್ತು ಪುಣ್ಯ ಕರ್ಮಗಳನ್ನು ಆಚರಿಸಿದನು. ಅವನು ಶುಕ್ರಾಚಾರ್ಯರ ಪ್ರಿಯಸುತೆಯಾದ ದೇವಯಾನಿಯನ್ನು ಪ್ರೇಮಿಸಿದನು. ದೇವಯಾನಿಯು ಅವನನ್ನು ಮದುವೆಯಾಗ ಬಯಸಿದರೂ ಬ್ರಾಹ್ಮಣನ ಪುತ್ರಿಯಾದ್ದರಿಂದ ಅವಳನ್ನು ಯಯಾತಿಯು ಮೊದಲು ನಿರಾಕರಿಸಿದನು. ಶಾಸ್ತ್ರದ ಪ್ರಕಾರ ಬ್ರಾಹ್ಮಣನಾದವನು ಬ್ರಾಹ್ಮಣ ಪುತ್ರಿಯನ್ನು ಮದುವೆಯಾಗಬಹುದು. ಆಗಿನವರು ಜಗತ್ತಿನಲ್ಲಿ ವರ್ಣಸಂಕರ ಸಂತಾನದ ಬಗ್ಗೆ ಬಹಳ ಎಚ್ಚರ ವಹಿಸುತ್ತಿದ್ದರು. ಶುಕ್ರಾಚಾರ್ಯರು ಈ ನಿಷಿದ್ಧ ವಿವಾಹದ ನಿಯಮವನ್ನು ತಿದ್ದುಪಡಿ ಮಾಡಿ ದೇವಯಾನಿಯನ್ನು ಸ್ವೀಕರಿಸುವಂತೆ ಚಕ್ರವರ್ತಿ ಯಯಾತಿಯನ್ನು ಒಲಿಸಿದರು. ದೇವಯಾನಿಗೆ ಶರ್ಮಿಷ್ಠೆ ಎಂಬ ಒಬ್ಬ ಸಖಿ ಇದ್ದಳು. ಅವಳು ಸಹ ಚಕ್ರವರ್ತಿಯನ್ನು ಪ್ರೇಮಿಸಿದಳು. ಆದ್ದರಿಂದ ಅವಳು ಸಖಿ ದೇವಯಾನಿಯೊಂದಿಗೆ ಹೋದಳು. ಚಕ್ರವರ್ತಿ ಯಯಾತಿಯು ಶರ್ಮಿಷ್ಠೆಯನ್ನು ಶಯ್ಯಾಗಾರಕ್ಕೆ ಕರೆಯಕೂಡದೆಂದು ಶುಕ್ರಾಚಾರ್ಯರು ನಿಷೇಧಿಸಿದರು. ಆದರೆ ಯಯಾತಿಯು
ಆಚಾರ್ಯರ ಆಜ್ಞೆಯನ್ನು ಕರಾರುವಕ್ಕಾಗಿ ನಡೆಸಲಾಗಲಿಲ್ಲ. ಅವನು ಶರ್ಮಿಷ್ಠೆಯನ್ನು ರಹಸ್ಯವಾಗಿ ಮದುವೆಯಾಗಿ ಅವಳಿಂದ ಪುತ್ರರನ್ನು ಪಡೆದನು. ಇದು ದೇವಯಾನಿ ತಿಳಿದಾಗ ಅವಳು ತಂದೆಯ ಬಳಿಗೆ ಹೋಗಿ ದೂರಿದಳು. ಯಯಾತಿಯಾದರೂ ದೇವಯಾನಿಯಲ್ಲಿ ತುಂಬಾ ಅನುರಕ್ತನಾಗಿದ್ದನು. ಅವಳನ್ನು ಕರೆಯಲು ಮಾವನ ಮನೆಗೆ ಹೋದಾಗ ಶುಕ್ರಾಚಾರ್ಯರು ಅನುರಕ್ತನಾಗಿದ್ದನು. ಶುಕ್ರಾಚಾರ್ಯನು ಅವನ ಮೇಲೆ ಕೋಪಗೊಂಡು ಅವನನ್ನು ಷಂಡನಾಗೆಂದು ಶಾಪವಿತ್ತರು. ಶಾಪವನ್ನು ಹಿಂತೆಗೆದುಕೊಳ್ಳಬೇಕೆಂದು ಯಯಾತಿಯು ಮಾವನನ್ನು ಬೇಡಿದನು. ಆದರೆ ಯಯಾತಿಯು ತನ್ನ ಪುತ್ರರಿಂದ ಯೌವನವನ್ನು ಪಡೆದುಕೊಳ್ಳಬೇಕೆಂದು ಶುಕ್ರಾಚಾರ್ಯರು ತಿಳಿಸಿದರು. ಯಯಾತಿಗೆ ದೇವಯಾನಿಯಿಂದ 2, ಶರ್ಮಿಷ್ಠೆಯಿಂದ 3, ಹೀಗೆ 5 ಜನ ಗಂಡು ಮಕ್ಕಳಿದ್ದರು. ಅವನ 5 ಮಕ್ಕಳಾದ ಯದು, ತುರ್ವಸು, ದ್ರುಹ್ಯು, ಅನು ಮತ್ತು ಕುರು ಇವರಿಂದ 5 ಪ್ರಖ್ಯಾತ ವಂಶಗಳು ಎಂದರೆ ಯದುವಂಶ, ಯವನ ಅಂದ್ರೆ ತುರ್ಕಿ ವಂಶ, ಭೋಜ ವಂಶ, ಮ್ಲೇಚ್ಛ ಗ್ರೀಕ್ ವಂಶ ಮತ್ತು ಪೌರವ ವಂಶಗಳು ಹುಟ್ಟಿದವು. ಇವೆಲ್ಲವೂ ಜಗತ್ತಿನಾದ್ಯಂತ ಹರಡಿದವು. ಯಯಾತಿಯು ತನ್ನ ಪುಣ್ಯಕರ್ಮಗಳ ಬಲದಿಂದಾಗಿ ಸ್ವರ್ಗಲೋಕವನ್ನು ಸೇರಿದನು. ಆದರೆ ಆತ್ಮ ಪ್ರಶಂಸೆ ಹಾಗೂ ಮಹಾತ್ಮರ ನಿಂದೆಯಿಂದ ಅವನು ಪತನ ಹೊಂದಿದನು. ಪತಿತನಾದ ಅವನಿಗೆ ಅವನ ಮಗಳು ಮತ್ತು ಮೊಮ್ಮಗನು ತಮ್ಮಿಬ್ಬರ ಸಂಚಿತ ಸತ್ಕರ್ಮಗಳ ಫಲವನ್ನು ದಾನ ಮಾಡಿದರು. ಮೊಮ್ಮಗನ ಮತ್ತು ಮಿತ್ರ ಓದ್ತಾರ ಅಂತ ನೋಡೋಣ. ತುಂಬಾ ದೊಡ್ಡದಿದೆ ಇನ್ನು. ಎಸ್, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹರೇ ಕೃಷ್ಣ. ಶಾಂತಲಾ ದೇವಿ ಓದ್ತೀರಾ? ಶಾಂತಲಾ ದೇವಿ ಅವರೇ, ಶಾಂತಲಾ ದೇವಿ ಅಮ್ಮ. ಮಂಜುಳಾ ತಮ್ಮಯ್ಯ ಅವರೇ ಓದ್ತೀನಿ ಮಾತಾಜಿ. ಶಾಂತಲಾ ದೇವಿ ಪುನಃ ಸ್ವರ್ಗಲೋಕಕ್ಕೆ ಸೇರಿದನು. ಇಲ್ಲಿಂದ ಅಲ್ಲಿ ಯಮರಾಜನ ಸಭಾ. ಓಕೆ. ಅಲ್ಲಿ ಯಮರಾಜನ ಸಭಾಸದರಲ್ಲಿ ಒಬ್ಬನಾಗಿ ಅವನೊಂದಿಗೆ ಭಕ್ತನಾಗಿದ್ದಾನೆ. ಅವನು 1000ಕ್ಕೂ ಹೆಚ್ಚು ವಿವಿಧ ಯಾಗಗಳನ್ನು ಆಚರಿಸಿದನು, ಉದಾರವಾಗಿ ದಾನ ಮಾಡಿದನು ಮತ್ತು ಅತ್ಯಂತ ಪ್ರಭಾವಶಾಲಿ ರಾಜನಾಗಿದ್ದನು. ಲೋಕಾದ್ಯಂತ ಅವನ ಪ್ರಭು ಶಕ್ತಿಯ ಮನವರಿಕೆಯಾಯಿತು. ಯಯಾತಿಯು ವಿಷಯಾಭಿಲಾಷೆಯಿಂದ ಪೀಡಿತನಾದಾಗ ಅವನ ಕಡೆಯ ಮಗ ಅವನಿಗೆ ತನ್ನ ಯೌವನವನ್ನು 1000 ವರ್ಷಗಳ ಕಾಲ ಕೊಡಲೊಪ್ಪಿದನು. ಕಟ್ಟ ಕಡೆಗೆ ಯಯಾತಿಯು ಐಹಿಕ ಜೀವನದ ಸಂಘವನ್ನು ತೊರೆದು ತನ್ನ ಮಗ ಪುರುವಿಗೆ ಯೌವನವನ್ನು ಹಿಂದಿರುಗಿಸಿದನು. ತನ್ನ ರಾಜ್ಯವನ್ನು ಪುರುವಿಗೆ ಒಪ್ಪಿಸಬೇಕೆಂದು ಇಚ್ಛಿಸಿದನು. ಆದರೆ ಅವನು ಮಂತ್ರಿಗಳು ಮತ್ತು ಪ್ರಜೆಗಳು ಅದಕ್ಕೆ ಒಪ್ಪಲಿಲ್ಲ. ಆದರೆ ಯಾವಾಗ ಅವನು ತನ್ನ ಮಗನ ಮಹತ್ವವನ್ನು ಪ್ರಜೆಗಳಿಗೆ ವಿವರಿಸಿದನೋ ಆಗ ಅವರು ಪುರುವನ್ನು ರಾಜನನ್ನಾಗಿ ಅಂಗೀಕರಿಸಲು ಸಮ್ಮತಿಸಿದರು. ಹೀಗೆ ಯಯಾತಿ ಚಕ್ರವರ್ತಿಯು ಸಂಸಾರ ಜೀವನದಿಂದ ನಿವೃತ್ತನಾಗಿ ಮನೆಯನ್ನು ತೊರೆದು ವನಕ್ಕೆ ತೆರಳಿದನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ರಾಂತಿದೇವನ ಅಂದ್ರೆ ಅವನು ಅನ್ನದಾನದಲ್ಲಿ ಉದಾರನಾಗಿದ್ದಾನೆ. ಸೊ ರಾಂತಿದೇವನ ಏನಂತ ಹೇಳಿದರೆ, ಈ ಮಗು ಕೃಷ್ಣನ ಹೆಜ್ಜೆಯಲ್ಲಿ ನಡೆದು ಅವನಂತೆ ಆಗೋನು, ಔದಾರ್ಯದಲ್ಲಿ ರಂತಿದೇವ ರಾಜನಂತೆ ಹೆಸರು ಗಳಿಸನು ಮತ್ತು ಧರ್ಮದಲ್ಲಿ ಮಹಾರಾಜ ಯಯಾತಿ ಅಂತ ಆಗುವನು ಅಂತ ಹೇಳಿ. ಎಸ್. ಸೊ ರಂತಿದೇವ ಉದಾರತೆಗೆ ಅವನು ತುಂಬಾ ಹೆಸರುವಾಸಿ. ಅವನೊಬ್ಬ ದೊಡ್ಡ ರಾಜನಾಗಿದ್ದನು. ಆತಿಥ್ಯ ಮತ್ತು ಅನ್ನದಾನದಲ್ಲಿ ಉದಾರವಾಗಿದ್ದನು. ಶ್ರೀಕೃಷ್ಣನು ಕೂಡ ಇವನ ಆತಿಥ್ಯ ಮತ್ತು ದಾನ ಕರ್ಮಗಳನ್ನ ಹೊಗಳಿದನು. ಸೊ ಅವನು ವಸಿಷ್ಠರಿಗೆ ತಂಪಾದ ನೀರನ್ನು ಪೂರೈಸಿದ್ದಕ್ಕಾಗಿ ಹೀಗೆ ಅವನು ತುಂಬಾ ಜನ ಋಷಿಮುನಿಗಳನ್ನ ಅವನು ಪ್ರಸನ್ನಗೊಳಿಸಿ ಅವರಿಂದ ಅನುಗ್ರಹವನ್ನು ಕೂಡ ಪಡೆದುಕೊಂಡಿದ್ದ ರಂತಿದೇವ. ಇದರಿಂದ ತನ್ನ ಇಷ್ಟಾರ್ಥಗಳು ಈಡೇರುವಂತೆ ಋಷಿಗಳು ಅವನನ್ನ ಹರಿಸಿದ್ರು. ಜನ್ಮತ ಕ್ಷತ್ರಿಯನಾಗಿದ್ದರು. ಅವನೆಂದು ತನ್ನ ಜೀವಮಾನದಲ್ಲಿ ಮಾಂಸಾಹಾರವನ್ನು ಸ್ವೀಕರಿಸಲಿಲ್ಲ. ವಸಿಷ್ಠ ಮುನಿಗೆ ವಿಶೇಷವಾದ ಆದರವನ್ನ ತೋರುತ್ತಿದ್ದನು ಮತ್ತು ಆ ಮುನಿ ಅನುಗ್ರಹದಿಂದಲೇ ಊರ್ಧ್ವಲೋಕವನ್ನು ಸೇರಿದನು. ಹಗಲಿರುಳು ಸ್ಮರಣೀಯರಾದ ಧಾರ್ಮಿಕ ರಾಜರಲ್ಲಿ ಅವನೊಬ್ಬನಾಗಿದ್ದಾನೆ. ರಂತಿದೇವ ತನ್ನ ದಾನ ಧರ್ಮಕ್ಕೆ ಅವನು ತುಂಬಾ ಹೆಸರುವಾಸಿ. ಸೊ ಋಷಿಮುನಿಗಳನ್ನ ಪ್ರಸನ್ನಗೊಳಿಸಿದ ಪರಿಣಾಮವಾಗಿ ಹಲವಾರು ರೀತಿಯ ಅನುಗ್ರಹವನ್ನ ಅವನು ಪಡೆದುಕೊಂಡು ಅವನು ಊರ್ಧ್ವ ಲೋಕಗಳನ್ನ ಅಂದ್ರೆ ಮೇಲಿನ ಲೋಕಗಳಿಗೆ ಅವನು ಹೋಗಿದ್ದ ಅಂತ ಹೇಳಿ. ಇನ್ನು ಯಯಾತಿಯ ವಿಷಯ ಇಲ್ಲಿದೆ. ಸೊ ಯಯಾತಿ ಮಹಾಚಕ್ರವರ್ತಿ, ಆರ್ಯ ಮತ್ತು ಇಂಡೋ ಯುರೋಪಿಯನ್ ಬುಡಕಟ್ಟಿಗೆ ಸೇರಿದ ಪ್ರಪಂಚದ ಎಲ್ಲಾ ದೊಡ್ಡ ರಾಷ್ಟ್ರಗಳ ಮೂಲ ಪಿತಾಮಹ ಯಯಾತಿ ಅಂತೆ. ಮಹಾರಾಜ ನಹುಷನ ಮಗ. ತನ್ನ ಅಣ್ಣನು ಮುಕ್ತ ಸಿದ್ಧ ಪುರುಷನಾದ್ದರಿಂದ ತಾನೇ ಲೋಕದ ಚಕ್ರವರ್ತಿಯಾದನು. ಅನೇಕ ಇದನ್ನ ನಾವು ಓದಿದ್ದು. ಅವನು ಪ್ರಾರಂಭದಲ್ಲಿ ಅವನು ತುಂಬಾ ವಿಷಯಾಸಕ್ತಿಗಳಲ್ಲಿ ತೊಡಗಿಕೊಂಡಿದ್ರು ಕೂಡ ಅನೇಕ ಯಜ್ಞಗಳನ್ನ ಪುಣ್ಯಕರ್ಮಗಳನ್ನ ಆಚರಿಸಿದ್ರಿಂದ ಅವನು ಕೂಡ ಒಬ್ಬ ಧರ್ಮಿಷ್ಠ ಅಂತ ಒಂದು ಹೆಸರುವಾಸಿಯಾದ.
ಇಲ್ಲಿ ಶುಕ್ರಾಚಾರ್ಯರ ಕತೆ ಬರುತ್ತೆ. ಶುಕ್ರಾಚಾರ್ಯರ ಮಗಳು ದೇವಯಾನಿಯನ್ನ ಅವನು ಮದುವೆ ಆಗಿದ್ದ. ಅದ್ರ ಜೊತೆಗೆ ಶುಕ್ರಾಚಾರ್ಯರ ಅಂದ್ರೆ ಮಗಳು ದೇವಯಾನಿಯ ಸಖಿ ಶರ್ಮಿಷ್ಠೆಯ ಜೊತೆ ಕೂಡ ಅವನು ಮತ್ತೆ ವಿವಾಹವಾದ. ಹಾಗೆ ಶಾಪಕ್ಕೊಳಗಾಗುತ್ತಾನೆ ಶುಕ್ರಾಚಾರ್ಯರಿಂದ. ಚಂಡನಾಗ ಅಂತೇಳಿ ಶಾಪವನ್ನ ಕೊಡ್ತಾರೆ. ಆಗ ಅವನು ಕೇಳ್ತಾನೆ, ಇನ್ನು ಅಂದ್ರೆ ದೇವಯಾನಿಗೆ ಮಕ್ಕಳೇ ಆಗ್ಲಿಲ್ಲ, ನಾನು ಹೇಗೆ ನೀವು ನನ್ಗೆ ಷಂಡ ಆಗುವಂತ ಶಾಪ ಕೊಟ್ರಿ ಅಲ್ಲ ಅಂತೇಳಿ ತುಂಬಾ ಬೇಡಿದಾಗ ಏನ್ ಹೇಳ್ತಾರಂದ್ರೆ, ಈಗ ನೀನು ನಿನ್ನ ಪುತ್ರರಿಂದ ನೀನು ಯೌವನವನ್ನ ಪಡೆದುಕೊಳ್ಬಹುದು. ಆ ತರದ ಒಂದು ಪ್ರೊವಿಷನ್ ಇತ್ತು ಆವಾಗ. ಆಕ್ಚುಲಿ ಇಲ್ಲಿ ಷಂಡನಾಗುದಂತ ಕೊಟ್ಟಿದಾರಲ್ಲ, ಆಕ್ಚುಲಿ ನಾನು ಓದಿದ್ದು ನೀನು ಮುದುಕನಾಗುವಂತಹ ವರವನ್ನ ಕೊಡ್ತಾರೆ ಅಂತ ನಾನು ಕೇಳಿದೆ. ಬಟ್ ಶ್ರೀಮದ್ ಭಾಗವತಂ ಅಥೆಂಟಿಕ್ ಆಗಿ ಇರುತ್ತದೆ. ಸೊ ಅವನಿಗೆ ತನ್ನ ಪುತ್ರರಿಂದ ಯೌವನವನ್ನ ಪಡೆದುಕೊಳ್ಳಬೇಕೆಂದು ಶುಕ್ರಾಚಾರ್ಯರು ತಿಳಿಸಿದರು. ಅದಾದ್ಮೇಲೆ ಅವರಲ್ಲಿ ಯಯಾತಿಯ ಕೊನೆಯ ಪುತ್ರ ಅವನಿಗೆ ತನ್ನ ಯೌವನವನ್ನ ನೀಡೋದಕ್ಕೆ ಒಪ್ಪಿಕೊಳ್ಳುತ್ತಾನೆ. ಯಯಾತಿಗೆ ದೇವಯಾನಿಂದ 2, ಶರ್ಮಿಷ್ಠೆಯಿಂದ 3 ಜನ, ಹೀಗೆ 5 ಜನ ಗಂಡು ಮಕ್ಕಳಿದ್ರು. ಅವನ 5 ಮಕ್ಕಳಾದ ಯದು, ತುರ್ವಸು, ದ್ರುಹ್ಯು, ಅನು ಮತ್ತು ಪುರು, ಇವರಿಂದ 5 ಪ್ರಖ್ಯಾತ ವಂಶಗಳು. ಅಂದ್ರೆ ಯದುವಂಶ, ಯವನಾಸ್ ಅಂಡ್ ಮ್ಲೇಚ್ಚಾಸ್ ಅಂತ ನಾವ್ ಹೇಳ್ತೀವಿ. ಆ ಮ್ಲೇಚ್ಚಾಸ್ ಅಂದ್ರೆ ಕ್ರಿಶ್ಚಿಯನ್ ಇದಾಗಿರುವಂತದ್ದು, ಯವನರು ಅಂದ್ರೆ ತುರ್ಕಿಗಳು ಅಂತೇಳಿ. ಸೊ ವಂಶ ಅದು ಅವರಿಂದನೇ ಬಂದಿರುವಂತದ್ದು ಅಂತ ಹೇಳಿ. ಮುಂದಕ್ಕೆ ಭೋಜ ವಂಶ ಮತ್ತು ಪೌರವ ವಂಶಗಳು ಹುಟ್ಟಿದವು. ಇವೆಲ್ಲವೂ ಜಗತ್ತಿನಾದ್ಯಂತ ಹರಡಿದವು. ಯಯಾತಿಯು ತನ್ನ ಪುಣ್ಯ ಕರ್ಮಗಳ ಬಲದಿಂದಾಗಿ ಸ್ವರ್ಗಲೋಕವನ್ನ ಸೇರಿದನು. ಆದ್ರೆ ಆತ್ಮ ಪ್ರಶಂಸೆ ಮತ್ತು ಮಹಾತ್ಮರ ನಿಂದೆಯಿಂದ ಅವನು ಪತನ ಹೊಂದಿದ. ಯಯಾತಿ ಪತಿತನಾದ ಅವನಿಗೆ ಅವನ ಮಗಳು ಮತ್ತು ಮೊಮ್ಮಗಳು ತಮ್ಮಿಬ್ಬರ ಸಂಚಿತ ಸತ್ಕರ್ಮಗಳ ಫಲವನ್ನು ದಾನ ಮಾಡಿದ್ರು. ಮತ್ತೆ ಮೊಮ್ಮಗ ಮತ್ತು ಮಿತ್ರ ಶಿಬಿಯ ಸಹಾಯದಿಂದ ಯಯಾತಿ ಪುನಃ ಸ್ವರ್ಗಲೋಕಕ್ಕೆ ಸೇರಿದನು. ಅಲ್ಲಿ ಯಮರಾಜನ ಸಭಾಸದದಲ್ಲಿ ಒಬ್ಬನಾಗಿ ಅವನೊಂದಿಗೆ ಭಕ್ತನಾಗಿದ್ದಾನೆ. ಸೊ 1000ಕ್ಕೂ ಹೆಚ್ಚು ವಿವಿಧ ಯಾಗಗಳನ್ನು ಆಚರಿಸಿದ್ರಿಂದ, ಉದಾರವಾಗಿ ದಾನ ಮಾಡಿದ್ರಿಂದ ಅವನು ಪ್ರಭಾವಶಾಲಿ ರಾಜನಾಗಿದ್ದ. ಎಸ್. ಸೊ ಯಯಾತಿಗೆ ತನ್ನ ಮಗ ವಿಷಯಾಭಿಲಾಷೆಗಳಿಂದ ಪೀಡಿತನಾದಾಗ ಅವನ ಮಗ ಅವನಿಗೆ ತನ್ನ ಯೌವನವನ್ನ 1 ವರ್ಷಗಳ ಕಾಲ ಅವನು ಕೊಡಲು ಒಪ್ಪಿದ್ನಂತೆ. ಸೊ ಮತ್ತೆ ಅದನ್ನ ತನ್ನ ಮಗ ಪುರುವಿಗೆ ಅವನದನ್ನ ಹಿಂದಿರುಗಿಸ್ತಾನೆ. ಎಸ್. ಹೀಗೆ ಯಯಾತಿ ಚಕ್ರವರ್ತಿಯ ಸಂಸಾರ ಜೀವನದಿಂದ ನಿವೃತ್ತನಾಗಿ ಮನೆಯನ್ನು ತೊರೆದು ವನಕ್ಕೆ ತೆರಳಿದನು. ಸೊ ಯಯಾತಿಯ ವೈಯಕ್ತಿಕ ಜೀವನ ಅಷ್ಟೊಂದು ಇಲ್ಲಿ ಸರಿಯಾಗಿ ಇರ್ಲಿಲ್ಲ ಅಂದ್ರೆ ಕೂಡ ಅವನು ಧರ್ಮದ ಪಾಲನೆಯನ್ನ ಚೆನ್ನಾಗಿ ಮಾಡ್ತಾ ಇದ್ದ. ಆದ್ರಿಂದ ಧರ್ಮದಲ್ಲಿ ಪರೀಕ್ಷಿತ ಮಹಾರಾಜ ಅವನ ತರ ಆಗುವನು ಅಂತ ಇಲ್ಲಿ ವಿವರಿಸಲಾಗಿದೆ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಗ್ರಂಥರಾಜ್ ಕಿ ಜಯ, ಶ್ರೀಲಾ ಪ್ರಭುಪಾದ್ ಕಿ ಜಯ, ಶ್ರೀಲಾ ಗುರುದೇವ್ ಕಿ ಜಯ, ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ಪಂಚಕಲ್ಪತರುಭ್ಯಶ್ಚ ಕೃಪಾ